ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು, ಉಜಿರೆ. ನಮಸ್ಕಾರ. V4 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಟ್ಯಾಬ್ಲೋ ವಿವಾದ, ಸ್ತಬ್ಧ ಚಿತ್ರದ ವಿವಾದ ಈಗಾಗಲೇ ಅದು ಬಾರಿ ತಾರಕಕ್ಕೆ ಬಂದು ನಿಂತಿರುವಂಥದ್ದು. ಕೇರಳ ಸರ್ಕಾರ ಗಣರಾಜ್ಯೋತ್ಸವ ಪೆರೇಡ್ನಲ್ಲಿ, ಈ ವರ್ಷದ ಗಣರಾಜ್ಯೋತ್ಸವ ಪೆರೇಡ್ನಲ್ಲಿ ಭಾಗವಹಿಸಲು ಅಥವಾ ಅಲ್ಲಿ ಭಾಗಿದಾರಿಕೆ ಪಡೆಯಲಿರುವಂಥ ಸಲ್ಲಿಸಿರುವಂಥ ಪ್ರಸ್ತಾವನೆ, ಕೇರಳ ಸರ್ಕಾರ ಸಲ್ಲಿಸಿರುವಂಥ ಪ್ರಸ್ತಾವನೆ ನಾರಾಯಣ ಗುರುಗಳ ಮೂರ್ತಿ ಜೊತೆಗೆ ಅಲ್ಲಿಯ ಜಟಾಯು ಪಾರ್ಕನ್ನು ಮತ್ತು ಸ್ತ್ರೀ ಶಕ್ತಿ ಒಂದು ಶ್ರಮದ ಈ ಒಂದು ಸಂಘಟನೆಯನ್ನು ಬಿಂಬಿಸುವಂಥ ಅಥವಾ ಮಹಿಳಾ ಸಬಲೀಕರಣವನ್ನು ಬಿಂಬಿಸುವಂಥ ಒಟ್ಟಂದದ ಒಂದು ಟ್ಯಾಬ್ಲೋ, ಸ್ತಬ್ಧ ಚಿತ್ರ. ಅದರ ಮುಂಭಾಗದಲ್ಲಿ ನಾರಾಯಣ ಗುರುಗಳ ಪ್ರತಿಮೆ ಇತ್ತು. ಆ ರೀತಿಯ ಒಂದು ಮಾಡೆಲನ್ನು ಕಳಿಸಿತ್ತು ಕೇಂದ್ರ ಸರ್ಕಾರಕ್ಕೆ. ಕೇಂದ್ರ ಸರ್ಕಾರದ ಈ ಗಣರಾಜ್ಯೋತ್ಸವ ಪೆರೇಡ್ನಲ್ಲಿ ಈ ಒಂದು ಸ್ತಬ್ಧ ಚಿತ್ರಗಳನ್ನು ಅಥವಾ ಟ್ಯಾಬ್ಲೋಗಳನ್ನು ಆಯ್ಕೆ ಮಾಡುವಂಥ ಇಡೀ ಪ್ರಕ್ರಿಯೆಯನ್ನು ಮೇಲುಸ್ತುವಾರಿ ನೋಡುವಂಥದ್ದು ರಕ್ಷಣಾ ಇಲಾಖೆಯ ಸಂಬಂಧಿತ ಸಮಿತಿ 5 ಸುತ್ತುಗಳಲ್ಲಿ ಈ ಟ್ಯಾಬ್ಲೋದ ಮಾದರಿಯನ್ನು ಆಯ್ಕೆ ಮಾಡಿ ಕೊನೆಯದಾಗಿ ಅದನ್ನು ರಿಜೆಕ್ಟ್ ಮಾಡುತ್ತೆ. ರಿಜೆಕ್ಟ್ ಮಾಡುವಾಗ ಅವರು ಕೊಟ್ಟಿರುವಂಥ ಒಂದು ಕಾರಣ, ನೀವು ಇಲ್ಲಿ ನಾರಾಯಣ ಗುರುಗಳ ಪ್ರತಿಮೆಗೆ ಬದಲಿಗೆ ಶಂಕರಾಚಾರ್ಯರ ಪ್ರತಿಮೆಯನ್ನು ಇರಿಸಿ ಅಂತ. ಇದಕ್ಕೆ ಕೇರಳ ಸರ್ಕಾರ ಒಪ್ಪಲಿಲ್ಲ. ಪತ್ರ ಬರೆಯಿತು ಪಿನರಾಯಿ ಸರ್ಕಾರ ಕೇಂದ್ರಕ್ಕೆ, ಇಲ್ಲ ನಾವು ಮೊದಲ ಪ್ರಸ್ತಾವನೆ ಏನಿದೆ ಅದನ್ನೇ ಮಾಡ್ತೇವೆ ಅಂತ. ಬಟ್ ಕೊನೆಗೆ ಅದು ರಿಜೆಕ್ಟ್ ಆಗುತ್ತೆ. ಈ ರಿಜೆಕ್ಟ್ ಆದ ನಂತರ ಇಡೀ ಕೇರಳದಲ್ಲಿ ಭಾರಿ ದೊಡ್ಡ ಮಟ್ಟದಲ್ಲಿ ಸಂಚಲನವಾಗುತ್ತೆ. ಭಾರಿ ದೊಡ್ಡ ಮಟ್ಟಕ್ಕೆ ಕೇರಳದಲ್ಲಿ ಈಳವ ಸಮಾಜ, ನಾವು ಕರ್ನಾಟಕದಲ್ಲಿ ಪೂಜಾರಿ, ಬಿಲ್ಲವ, ಹಿಡಿಗ ಅಂತ ಹೇಳ್ತೇವೆ, ಮತ್ತು ಅಲ್ಲಿಯ ಶಿವಗಿರಿ ಮಠ ಮತ್ತು ಶಿವಗಿರಿ ಮಠದ ಸ್ವಾಮೀಜಿಗಳೆಲ್ಲ ಭಾರಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಈ ಆಕ್ರೋಶದ ಧ್ವನಿ ನಿಧಾನಕ್ಕೆ ಕರ್ನಾಟಕಕ್ಕೂ ಬರುತ್ತೆ. ಕರಾವಳಿ ಮೂಲಕ ಇಡೀ ಕರ್ನಾಟಕಕ್ಕೆ ಬಂದಾಗ ಇಲ್ಲಿ ಕೂಡ ಭಾರಿ ದೊಡ್ಡ ಮಟ್ಟದಲ್ಲಿ ಇದೊಂದು ವಿವಾದಕ್ಕೆಲ್ಲ ಕಾರಣ ಆಗುತ್ತೆ. ಇಂಥ ಸಂದರ್ಭದಲ್ಲಿ BJP ಒಂದು ಸಮರ್ಥನೆ ಮಾಡಿಕೊಳ್ಳುವ ಸಲುವಾಗಿ ಇದು ಕಮ್ಯುನಿಸ್ಟರು ಎತ್ತಿದ ತಕರಾರು, ಇದು ಕಮ್ಯುನಿಸ್ಟರು ಸೃಷ್ಟಿ ಮಾಡಿದ ವಿವಾದ ಅಂತ ಹೇಳಿಕೊಂಡು ಬಂತು. ಈಗ ಕೂಡ ಅದೇ ವಿಚಾರವನ್ನು ಅವರು ಹೇಳಿಕೊಂಡು ಬರ್ತಾ ಇದ್ದಾರೆ. ಇದು ಕಾಂಗ್ರೆಸ್ಸಿಗರ ಮತ್ತು ಕಮ್ಯುನಿಸ್ಟರ ತಕರಾರು, ಪಿತೂರಿ, ಕುತಂತ್ರ ಅಂತ. ಏನು ಕಮ್ಯುನಿಸ್ಟರ ಕುತಂತ್ರ? ನಿಜಕ್ಕೂ ಕಮ್ಯುನಿಸ್ಟರ ಕುತಂತ್ರ ಹೌದೇ, ಅಥವಾ ನಿಜಕ್ಕೂ ಉದ್ದೇಶಪೂರ್ವಕವಾಗಿ ಕಮ್ಯುನಿಸ್ಟರು ಈ ರೀತಿಯ ಕುತಂತ್ರವನ್ನು ಅಥವಾ ಈ ರೀತಿಯೊಂದು ಗಿಮಿಕ್ ಮಾಡಿದರೆ? ಈ ಎಲ್ಲ ವಿಚಾರವಾಗಿ ನಾವಿವತ್ತು ಮಾತಾಡಲಿಕ್ಕೆ ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ದಕ್ಷಿಣ ಕನ್ನಡ ಜಿಲ್ಲಾ ಕಮ್ಯುನಿಸ್ಟ್ ಪಕ್ಷದ CPIM ಪಕ್ಷದ ಜಿಲ್ಲಾ ಕಾರ್ಯದರ್ಶಿ ಆಗಿರುವಂಥ ಯಾದವ ಶೆಟ್ಟಿಯವರು ಇವತ್ತಿನ ನಮ್ಮ ಈ ಒಂದು ಮಾತುಕತೆಯಲ್ಲಿ ಭಾಗಿಯಾಗ್ತಿದ್ದಾರೆ. ನಾನು ಯಾದವ ಶೆಟ್ಟಿಯವರನ್ನು ಈ ಒಂದು ಮಾತುಕತೆಗೆ ಪ್ರೀತಿಯಿಂದ ಸ್ವಾಗತ ಮಾಡ್ತಿದ್ದೇನೆ. ಯಾದವರೇ ನಮಸ್ಕಾರ. ಸಮಸ್ತ ವೀಕ್ಷಕರ ಪರವಾಗಿ ಯಾದವ ಶೆಟ್ಟಿಯವರಿಗೆ ಸ್ವಾಗತ. ನಾನು ಯಾದವ ಶೆಟ್ಟಿ, ನಾನು ಈಗಾಗಲೇ ಒಂದು ಆರಂಭಿಕ ಪೀಠಿಕೆಯಲ್ಲಿ ಮಾತುಗಳನ್ನು ಉಲ್ಲೇಖ ಮಾಡಿದೆ. ಈ ಒಂದು ಸ್ತಬ್ಧ ಚಿತ್ರದ ಟ್ಯಾಬ್ಲೋ ವಿವಾದ, ಮತ್ತು ಅದು ಇಡೀ ಕರ್ನಾಟಕದಲ್ಲಿ ಬೇರೆ ಬೇರೆ ಪಕ್ಷಗಳ ವಲಯದಲ್ಲಿ ರಾಜಕಾರಣಿಗಳು, ಮಾಜಿ ಸಚಿವರುಗಳು, ಮಾಜಿ ಮುಖ್ಯಮಂತ್ರಿಗಳೆಲ್ಲ ಅದಕ್ಕೆ ಪ್ರತಿಕ್ರಿಯೆಯನ್ನು ಕೊಟ್ಟರು. ಅಂದರೆ ಇದನ್ನು ನಿರಾಕರಣೆ ಮಾಡುವ ಹಿಂದೆ ಕೂಡ ಒಂದು ಸಿದ್ಧಾಂತ ಇದೆ ಅಂತ, ಇದನ್ನು ನಿರಾಕರಣೆ ಮಾಡುವ ಹಿಂದೆ ಕೂಡ ಒಂದು ಸಿದ್ಧಾಂತ ಇದೆ ಅಂತ. ಬಟ್ BJPಯ ಕಡೆಯಿಂದ ನಾವು ಪ್ರತಿಕ್ರಿಯೆಯನ್ನು ಪ್ರತಿ ದಿವಸ ನೋಡಿಕೊಂಡು ಬರ್ತಾ ಇದ್ದೇವೆ. ಇಲ್ಲ, ಅದು ಆ ರೀತಿಯದ್ದು ಏನೋ ಆದದ್ದಲ್ಲ, ಕಮ್ಯುನಿಸ್ಟರೇ ಈ ರೀತಿಯ ದುರುದ್ದೇಶಪೂರ್ವದಿಂದ ಸೃಷ್ಟಿ ಮಾಡ್ತಾ ಇದ್ದಾರೆ ಅಂತ. ಹೌದು, ಗಣರಾಜ್ಯೋತ್ಸವ ಪೆರೇಡ್ನಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಸ್ತಬ್ಧ ಚಿತ್ರವನ್ನು ನಿರಾಕರಿಸಿದ ರಕ್ಷಣಾ ಸಚಿವಾಲಯದ ಪಾತ್ರ ಮತ್ತು ಅದಕ್ಕೆ ನೇರ ಹೊಣೆ ಕೇಂದ್ರ ಸರ್ಕಾರ. ಇಂಥ ಗಂಭೀರ ತಪ್ಪು ಆದಾಗ ಇಲ್ಲಿನ ಸಚಿವರು ಸುನೀಲ್ ಕುಮಾರ್ ಆಗಲಿ, ಕೋಟ ಶ್ರೀನಿವಾಸ ಪೂಜಾರಿ ಆಗಲಿ, ಇವರು ತಪ್ಪಾಗಿದೆ, ಅದನ್ನು ಸರಿಪಡಿಸೋಣ ಅಂತ ಹೇಳಿ ಮುಖ್ಯವಾಗಿ ಪ್ರಧಾನಿ ಹತ್ರ ಭೇಟಿ ಮಾಡಿ ಇದನ್ನು ಸರಿ ಮಾಡುವ ಪ್ರಯತ್ನ ಮಾಡಬೇಕಿತ್ತು. ಆದರೆ ಆ ತಪ್ಪನ್ನು ಸಮರ್ಥಿಸುವ ಭರದಲ್ಲಿ ಅನೇಕ ಸುಳ್ಳುಗಳನ್ನು ಹೇಳ್ತಾ ಬಂದರು. ಒಂದು ಸುಳ್ಳನ್ನು ಸತ್ಯ ಮಾಡಲಿಕ್ಕೆ ಇನ್ನೊಂದು ಸಲ ಬೇರೆ ಬೇರೆ ರೀತಿಯ ಸುಳ್ಳು ಹೇಳಿದ್ರು. ಕಮ್ಯುನಿಸ್ಟರ ಕುತಂತ್ರ, ಕಮ್ಯುನಿಸ್ಟರ ರಾಜಕೀಯ, ಏನೇನೋ ಸುಳ್ಳು ಹೇಳಿದ್ರು. ಹೇಳ್ತೇನೆ, ದಕ್ಷಿಣ ಕನ್ನಡ ಜಿಲ್ಲೆಯ ಜನ ಬುದ್ಧಿವಂತರು, ವಿದ್ಯಾವಂತರು. ಇವರು ಹೇಳಿದ ಪ್ರತಿಯೊಂದು ಹೇಳಿಕೆಯನ್ನು ಕೂಡ ಗಮನಿಸ್ತಾರೆ. ಗಮನಿಸಿ
ಈ ಸಂದರ್ಭದಲ್ಲಿ ಸುನಿಲ್ ಕುಮಾರ್ ಎಂತ ಸುಳ್ಳು ಹೇಳಿದ್ದಾರೆ, ಕೋಟ ಶ್ರೀನಿವಾಸ ಪೂಜಾರಿ ಎಂತ ಸುಳ್ಳು ಹೇಳಿದ್ದಾರೆ, ನಳಿನ್ ಕುಮಾರ್ ಕಟೀಲ್ ಎಂತ ಸುಳ್ಳು ಹೇಳಿದ್ದಾರೆ, ಬಿಜೆಪಿಯ ಜಿಲ್ಲಾಧ್ಯಕ್ಷ ಸುದರ್ಶನ್ ಎಂತ ಕಠೋರವಾದ ಸುಳ್ಳನ್ನು ಹೇಳಿದ್ದಾರೆ ಅನ್ನೋದನ್ನು ಜನ ಗಮನಿಸ್ತಾ ಇದ್ದಾರೆ. ನಾನು ಅವರ ಹತ್ರ ಕೇಳ್ತಾ ಇದ್ದೇನೆ. ಅದರಲ್ಲೂ ಮುಖ್ಯವಾಗಿ ಬಿಜೆಪಿಯ ಜಿಲ್ಲಾಧ್ಯಕ್ಷ ಸುದರ್ಶನ್ ಯಾವ ರೀತಿ ಹಸಿ ಸುಳ್ಳು ಹೇಳಿದ್ದಾರೆ ಅಂತ ಹೇಳಿದ್ರೆ, ಬ್ರಹ್ಮಶ್ರೀ ನಾರಾಯಣ ಗುರುಗಳ ಮೂರ್ತಿಯನ್ನು ಕಮ್ಯುನಿಸ್ಟರು ಕೆಡವಿದರು ಅಂತ ಹೇಳಿದ್ರು. ಕೇರಳದ ಯಾವುದೋ ಒಂದು ಹಳೆಯ ಪ್ರಕರಣವನ್ನು ಉಲ್ಲೇಖಿಸಿ ಅವರು ಹೇಳಿರುವಂತದ್ದು. ಕಣ್ಣೂರು ಜಿಲ್ಲೆಯ ನಾರಂಗಾಡು ಎನ್ನುವಂತ ಒಂದು ಪ್ರದೇಶದಲ್ಲಿ 7 ವರ್ಷದ ಹಿಂದೆ ಒಂದು ನಾರಾಯಣ ಮೂರ್ತಿಯವರ ಮೂರ್ತಿಯನ್ನು ಕೆಡವಿದ್ದು ನಿಜ. ಆಗ ಅಲ್ಲಿ ಕೇರಳದಲ್ಲಿ ಕಾಂಗ್ರೆಸ್ ಸರ್ಕಾರ ಇತ್ತು. ಅಂತ ಸಂದರ್ಭದಲ್ಲಿ ಅದನ್ನು ಕಮ್ಯುನಿಸ್ಟರ ಮೇಲೆ ಹಾಕ್ಲಿಕ್ಕೆ ಸಂಘ ಪರಿವಾರದ ವ್ಯವಸ್ಥಿತ ಪಿತೂರಿ ಮಾಡಿದ್ರು. ಆದ್ರೆ ಅಲ್ಲಿ ತನಿಖೆ ನಡೆದಾಗ ಸಿಕ್ಕಿ ಬಿದ್ದದ್ದು 3 ಮಂದಿ ಸಂಘ ಪರಿವಾರದವರು. ಸಂಘ ಪರಿವಾರದವರು ಮಾಡಿದಂತ ತಪ್ಪನ್ನು ತಿದ್ದಿ ಕಮ್ಯುನಿಸ್ಟರ ಮೇಲೆ ಇರಲಿಕ್ಕೆ ಪ್ರಯತ್ನ ಮಾಡಿದ್ರು. ನಾನು ಹೇಳ್ತಾ ಇದ್ದೇನೆ ಬಿಜೆಪಿ ಮುಖಂಡರಿಗೆ, ನೀವು ಸಮಾಜ ಸುಧಾರಕರ, ಅದು ಸ್ವಾಮಿ ವಿವೇಕಾನಂದ ಇರಲಿ, ಅಂಬೇಡ್ಕರ್ ಇರಲಿ, ಪೆರಿಯರ್ ಇರಲಿ, ಬುದ್ಧ ಇರಲಿ, ಕನಕದಾಸ್ ಇರಲಿ, ಬಸವಣ್ಣ ಇರಲಿ, ಯಾರು ಇರಲಿ, ಅವರ ವಿಚಾರಧಾರೆಗೂ ನಿಮ್ಮ ವಿಚಾರಧಾರೆಗೂ ಅಜಗಜಾಂತರ ವ್ಯತ್ಯಾಸ ಇದೆ. ನೀವು ತೋರಿಕೆಗೆ ಮಾತ್ರ, ಸಂಘಟನೆಗೆ ಮಾತ್ರ ಅವರ ಹೆಸರನ್ನು ಹೇಳ್ತಾ ಇದ್ರಿ, ಅಂತರ್ಗತವಾಗಿ ನಿಮಗೆ ಅವರ ಮೇಲೆ ಪೂರ್ತಿಯಾದ ನಂಬಿಕೆ ಇಲ್ಲ, ಅವರ ತತ್ವ ಸಿದ್ಧಾಂತ ಒಪ್ಪುವ ಸಿದ್ಧಾಂತ ನಿಮ್ಮದು ಅಲ್ಲ, ಖಂಡಿತ ಕೂಡ ಅಲ್ಲ. ಅವರಿಗೂ ಅವರ ವಿಚಾರಧಾರೆಗೂ ಸಂಘ ಪರಿವಾರದ ವಿಚಾರಧಾರೆಗೂ ಅಜಗಜಾಂತರ ವ್ಯತ್ಯಾಸ ಇದೆ. ನಾನು ಕೇಳ್ತಾ ಇರೋದು ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆಯಲ್ಲಿ ಈ ಜಿಲ್ಲೆಯ ಇತಿಹಾಸವನ್ನು ತಿಳ್ಕೊಳ್ಳ. ಇಲ್ಲಿ ಮೂರ್ತೆದಾರರಿದ್ರು, ಮೂರ್ತೆದಾರನ್ನು ಸಂಘಟಿಸಿ ಅವರಿಗೆ ಒಂದು ಶಕ್ತಿ ಸಹೋದರ ಕೊಟ್ಟ ಯಾರು? ಇತಿಹಾಸ ಕಮ್ಯುನಿಸ್ಟ್ ಇರೋದು. ಆವತ್ತಿನ ಬಿಲ್ಲವ ಸಮುದಾಯದ MH ಕೃಷ್ಣಪ್ಪ ಇರ್ಲಿ, ಕಕ್ಕಿಲ ಇರ್ಲಿ, ಕೃಷ್ಣ ಶೆಟ್ಟಿ ಇರ್ಲಿ, ಆ ಚರಿತ್ರೆಯನ್ನು ಅರ್ಥ ಮಾಡಿಕೊಳ್ಬೇಕು. ಈ ಜಿಲ್ಲೆಯ ಭೂ ಸುಧಾರಣೆ ಚಳವಳಿ ಯಾರು ಮುಖಂಡತ್ವ ವಹಿಸಿದ್ದು? ಕಮ್ಯುನಿಸ್ಟರಿದ್ರು. ಆಗ ಸಂಘ ಪರಿವಾರದವ್ರು ಎಲ್ಲಿದ್ರು? ಅವ್ರು ಇರ್ಲಿಲ್ಲ. ಆಗ ಸಂಘ ಪರಿವಾರದ ಅವರದ್ದು ಯಾವುದೇ ಪಾತ್ರ ಇಲ್ಲ. ಈ ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ಕಮ್ಯುನಿಸ್ಟರ ಸ್ಥಾಪಕರ ನವರತ್ನ ಅಂತ ಇದ್ರೆ ಅವ್ರು ಎಷ್ಟು ವರ್ಷ ಜೈಲು ಅನುಭವಿಸಿದ್ರು ಸ್ವಾತಂತ್ರ್ಯಕ್ಕಾಗಿ ಕೇಳಿ. ಬಿಜೆಪಿಯವರು ಯಾರನ್ನ ಹೆಸರು ಹೇಳಿ ಆಗಿ. ನೀವು ಕೇರಳದಲ್ಲಿ ಒಂದು ಕಾಲ ಹೇಗಿತ್ತು, ಸ್ವಾಮಿ ವಿವೇಕಾನಂದರು ಇದು ಹುಚ್ಚರ ಆಸ್ಪತ್ರೆ ಅಂತ ಹೇಳಿದ್ರು. ಕೇರಳದಲ್ಲಿ ನಂಬೂದ್ರಿ ಬ್ರಾಹ್ಮಣರ ಎದುರು ಬಂಟ ಸಮುದಾಯವರು 12 ಫೀಟ್ ದೂರ ನಿಲ್ಲಬೇಕಿತ್ತು. ಬಿಲ್ಲವ ಸಮುದಾಯದವರು 24 ಫೀಟ್ ದೂರ ನಿಲ್ಲಬೇಕಾಗಿತ್ತು. ದಲಿತ ಸಮುದಾಯವರು 48 ಫೀಟ್ ದೂರ ನಿಲ್ಲಬೇಕಾಗಿತ್ತು. ಒಬ್ಬ ಮಹಿಳೆ, ಕೆಳವರ್ಗದ ಮಹಿಳೆ ಮೇಲ್ವರ್ಗದವರ ಎದುರು ಕಟ್ಟಪುಣಿಯಲ್ಲಿ ಎದುರು ಬರ್ಲಿಕ್ಕೆ, ನಡ್ಕೊಂಡು ಬರ್ಲಿಕ್ಕೆ ಸಾಧ್ಯ ಇಲ್ಲ, ರವಕ್ಕೆ ಹಾಕ್ಲಿಕ್ಕಿಲ್ಲ. ಆ ರೀತಿಯ ಒಂದು ಅಸಮಾನತೆ, ಜಾತಿ ಭೇದ, ಅಸ್ಪೃಶ್ಯತೆ ಆ ರೀತಿಯ ಕಠೋರವಾಗಿತ್ತು. ಇವತ್ತು ಕೂಡ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಅನುಯಾಯಿ ಯಾರು? ಅಲ್ಲಿನ ಮುಖ್ಯಮಂತ್ರಿ ಪಿನರಾಯಿ ವಿಜಯನ್. ಅವರಿಗೆ ನೈತಿಕ ಹಕ್ಕಿದೆ. ಆ ಹಿಂದಿನ ಮುಖ್ಯಮಂತ್ರಿ ಇರೋ ಅಚ್ಯುತಾನಂದನ್ ಅವರು ನಿಜವಾದ ನಾರಾಯಣ ಗುರು ಅನುಯಾಯಿ. ನಾರಾಯಣ ಗುರುಗಳ ತತ್ವವನ್ನ ತನ್ನ ಇಡೀ ಕೇರಳದಲ್ಲಿ ಪಾಲಿಸಿಕೊಂಡು ಅದರ ತತ್ವವನ್ನು ಜನಾಭಿಪ್ರಾಯ ಮೂಡುವ ರೀತಿಯಲ್ಲಿ ಕೆಲಸ ಮಾಡಿಕೊಂಡು, ನಿಮ್ಗೆ ಒಂದು ಆಶ್ಚರ್ಯ ಹೇಳ್ಬಹುದು ನಾನು. ಅಂದ್ರೆ ನೀವು ಹೇಳುವಂಥದ್ದು ಇವತ್ತಿಗೂ ಕೂಡ ಅದರಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಈಳವ ಸಮುದಾಯದವರು ಕಮ್ಯುನಿಸ್ಟ್ ಪಾರ್ಟಿ ಜೊತೆಗೆ ಇದ್ದಾರೆ ಅಂತ. ಖಂಡಿತ ಇದ್ದಾರೆ, ಖಂಡಿತ. ಆದ್ದರಿಂದಲೇ ಅಲ್ಲಿ ಬಿಜೆಪಿ ನಾನು ಬಿಜೆಪಿ ಒಬ್ಬ ಕೇರಳದ ಅಭ್ಯರ್ಥಿ, ಯಾರು ಉನ್ನತ ವಿಜ್ಞಾನಿ ಯಾರು, ಅವ್ರು ಎಂತ ಹೇಳಿದ್ರು, ಕೇರಳದ ಬುದ್ಧಿವಂತ ಜನರು, ಅಕ್ಷರ ಇರುವ ಜನರು, ಆದ್ದರಿಂದ ಬಿಜೆಪಿಯನ್ನು ಇಲ್ಲಿ ಯಾರು ನಂಬೋದಿಲ್ಲ ಅಂತ ಅವ್ರು ಹೇಳಿದ್ರು. ನಾನು ಹೇಳ್ಬೇಕಾಗಿಲ್ಲ, ಶ್ರೀಧರನ್ ಹೇಳಿದ್ರು, ಅವ್ರು ಹೇಳಿದ್ರು. ಈಗ ಹಾಗಿದ್ರೆ ನೀವು ಹೇಳುವಂತದ್ದು ಕೇರಳದ ಈಳವ ಸಮಾಜ ಅದು ಕಮ್ಯುನಿಸ್ಟ್ ಪಕ್ಷದ ಜೊತೆಗೆ ಇದೆ ಅಂತ ದೊಡ್ಡ ಸಂಖ್ಯೆಯಲ್ಲಿದ್ದಾರೆ. ನಾನು ಹೇಳುವುದು ಪಿನರಾಯಿ ವಿಜಯನ್ ಕೂಡ ಅದೇ ಸಮುದಾಯ. ನೋಡಿ, ಇಲ್ಲಿ ನಿಮ್ಗೆ ಆಶ್ಚರ್ಯ, ಈ ನಳಿನ್ ಕುಮಾರ್ ಕಟೀಲ್ ಇದ್ದಾರಲ್ಲ, ಕೇರಳದ ಎಷ್ಟೋ ಒಂದು ಪ್ರಾರಂಭದಲ್ಲಿ ಸುಳ್ಳು ಹೇಳಿಕೆ ಶುರು ಮಾಡಿದ್ರು. ಅಲ್ಲಿ ಅವರು ಅದಕ್ಕೆ ಬೆಲೆ ಸಿಗ್ಲಿಲ್ಲ. ನಾನು ಅದನ್ನ ಹೇಳುದು, ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅನೇಕ ವರ್ಷಗಳಿಂದ ನಳಿನ್ ಕುಮಾರ್ ಕಟೀಲ್ ಬಿಜೆಪಿ ಮುಖಂಡರು ಸುಳ್ಳು ಹೇಳ್ತಾ ಬಂದ್ರು. ಅದಕ್ಕೆ ಪ್ರತಿಕ್ರಿಯೆ ಕೊಡೋರು ನಮ್ಮಲ್ಲಿ ಕೂಡ ಕೊರತೆ ಆಯ್ತು. ಆದ್ದರಿಂದ ಅವ್ರು ಸುಳ್ಳು ಹೇಳ್ತಾ ಇರುವಾಗ ಅದು ಎಲ್ಲಾ ಸಮಯದಲ್ಲಿ ನಡೆಯುವುದಿಲ್ಲ. ಅದು ಈ ನಾರಾಯಣ್ ಗುರು ಸ್ತಬ್ಧ ಚಿತ್ರದ ಬಗ್ಗೆ
ಒಂದಾದ್ರೂ ಸತ್ಯ ಇರ್ಬೇಕಲ್ಲ. ಈಗ ಇದು ಸುನಿಲ್ ಕುಮಾರ್ ಅವರು ಸುಳ್ಳು ಹೇಳಿದ್ರು ಅಂತ ಹೇಳಿದ್ರಿ. ಸುನಿಲ್ ಕುಮಾರ್ ಅವರು ಮೊನ್ನೆ ದಿವಸ ಹೇಳಿದ್ರು ಅದು 3 ವರ್ಷಕ್ಕೊಮ್ಮೆ ಮಾತ್ರ ಅವಕಾಶ ಕೊಡುವಂಥದ್ದು ಸಿಗುವಂಥದ್ದು ಅಂತ. ಇಲ್ಲ, ಕರ್ನಾಟಕದಲ್ಲಿ 12 ವರ್ಷ ಸತತವಾಗಿ ವರ್ಷ ಪ್ರತಿ ಅದನ್ನು ಸಿದ್ದರಾಮಯ್ಯ ಬಹಳ ಚೆನ್ನಾಗಿ ಹೇಳಿದ್ರು. ಕರ್ನಾಟಕದಲ್ಲಿ ಸತತವಾಗಿ 12 ವರ್ಷದ ಶಬ್ದಚರಿ ಅವಕಾಶ ಕೊಡುವಾಗ 3 ವರ್ಷಕ್ಕೊಮ್ಮೆ ಯಾಕೆ ಸುಳ್ಳು ಹೇಳ್ತೀರಿ ಅಂತ ಸಿದ್ದರಾಮಯ್ಯ ಬಹಳ ಸ್ಪಷ್ಟವಾಗಿ ಹೇಳಿದ್ರು. ಆನಂತರ ಅದು ಮಾತಾಡ್ತಿಲ್ಲ ಅವರು. ಅಂದ್ರೆ ಅವ್ರದ್ದು ಬಿಜೆಪಿ ಅವ್ರದ್ದು ಒಂದು ವಿಷಯ ಏನಂತ ಹೇಳಿದ್ರೆ, ಯಾವ್ದಾದ್ರು ಒಂದು ವಿಷಯ ತೆಗಿತಾರೆ, ಅದನ್ನು ಪ್ರಪಗಂಡ ಮಾಡ್ತಾರೆ. ಯಾವುದೋ ಒಂದು ಊರಿನಲ್ಲಿ ಒಂದು ವಿಷಯವನ್ನು ಹೇಳುವಾಗ ಅದು ಮಿಜೋರಾಂ, ಕಾಶ್ಮೀರ, ಉತ್ತರಾಖಂಡ ಆ ರೀತಿಯಾಗಿ, ಆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮೂಡಬಿದ್ರಲ್ಲಿ ಹೋಗಿ ಉಳ್ಳಾಲ ಆ ರೀತಿ ಹೇಳೋದು. ಅಂದ್ರೆ ಅವರಿಗೆ ಸುಳ್ಳನ್ನು ಹೇಳುವ ಮುಖಾಂತರ, ಒಂದು ಭ್ರಮೆಯನ್ನು ಹುಟ್ಟಿಸುವುದರ ಮುಖಾಂತರ, ಸುಳ್ಳಿನ ಕಂತೆ ಆಧಾರದಲ್ಲಿ ಅವರು ಭಾವನಾತ್ಮಕವಾಗಿ ಸಂಘಟಿಸಿದ ಹೊರತು ಇತಿಹಾಸವನ್ನು ಚರಿತ್ರೆ ಮಾಡಿದ್ದಕ್ಕೆ ಬಿಜೆಪಿ ಅವರಿಗೆ ಯಾವುದೇ ರೀತಿಯಾಗಿ ಸಾಮಾಜಿಕ ನ್ಯಾಯದ ಹೋರಾಟದಲ್ಲಿ ಅವರ ಪಾತ್ರ ಇಲ್ಲ. ನಾನು ನೀವು ದಕ್ಷಿಣ ಕನ್ನಡದ ಹೇಳ್ತೇನೆ. ಈಗ ಮಡೆ ಸ್ನಾನ ಹೋರಾಟ ಯಾರು ಮಾಡಿದ್ದು? ಅದು ನಾರಾಯಣ ಗುರು ತತ್ವ ಅಲ್ವಾ? ಪಂಥಿ ಭೇದದ ವಿರುದ್ಧ ಹೋರಾಟ ಯಾರು ಮಾಡಿದ್ದು? ಕಮ್ಯುನಿಸ್ಟರು ಮಾಡಿದ್ದು. ಬಿಜೆಪಿ ಅವರು ಮಾಡಿದ್ದಾರೆ. ಮಡೆ ಸ್ನಾನದ ವಿರುದ್ಧ ಹೋರಾಟ ಮಾಡಿದ್ಯಾರು? ಕಮ್ಯುನಿಸ್ಟರು. ಪಂಥಿ ಭೇದ ವಿರುದ್ಧ ಹೋರಾಟ ಮಾಡಿದ್ಯಾರು? ಕಮ್ಯುನಿಸ್ಟರು. ಅದು ನಾರಾಯಣ ಗುರುಗಳ ತತ್ವ ಅಲ್ವಾ? ಜಾತಿ ಯಾವುದಾದ್ರೂ ಮನುಷ್ಯ ಒಳ್ಳೆಯವನಾದರೂ ಬೇಕೆನ್ನೋ ತತ್ವ ಯಾವುದು? ಬಿಜೆಪಿ ಅವರ ಪಾತ್ರ ಏನು? ಭೂ ಸುಧಾರಣೆ ಆದಾಗ, ಚಳವಳಿ ಆದಾಗ ಇವತ್ತು ಹಿಂದುಳಿದ ವರ್ಗಕ್ಕೆ ದೊಡ್ಡ ಮಟ್ಟದಲ್ಲಿ ಭೂಮಿ ಸಿಕ್ಕಿದೆ, ಲಕ್ಷಾಂತರ ಜನರಿಗೆ ಭೂಮಿ ಸಿಕ್ಕಿದಲ್ಲ, ಅದರ ಪಾತ್ರ ಯಾರ್ದು? ಬಿಜೆಪಿ ಅವ್ರದ್ದು. ಕಮ್ಯುನಿಸ್ಟರ್ದು ಪಾತ್ರ ಅಲ್ವಾ ಭೂ ಸುಧಾರಣೆ ಹೋರಾಟ? ನೀವು ಉಡುಪಿ, ದಕ್ಷಿಣ ಕರ್ನಾಟಕದಲ್ಲಿ 2-3 ಜಿಲ್ಲೆಯಲ್ಲಿ ಮಾತ್ರ ಭೂ ಸುಧಾರಣೆ ಆದದ್ದು. ಆ ಭೂ ಸುಧಾರಣೆ ಲಕ್ಷಾಂತರ ಜನ ಹೋರಾಟ ಮಾಡಿ ಮುಂಚೂಣಿ ಇದ್ದದ್ದು ಇದೇ ಕಮ್ಯುನಿಸ್ಟ್ ಮುಖಂಡರು. ನೀವು ದೇವರಾಜ ಅರಸು ಕಾನೂನು ತಂದಿರಬಹುದು, ಇಂದಿರಾ ಗಾಂಧಿ ಒಪ್ಪಿಗೆ ಕೊಟ್ಟಿರಬಹುದು, ಆದ್ರೆ ಇಡೀ ದೇಶದಲ್ಲಿ ಭೂ ಸುಧಾರಣೆ ಆಗ್ಲಿಲ್ಲ. ಇವತ್ತು ಕೂಡ 20% ಜನರಲ್ಲಿ 80% ಭೂಮಿ ಇದೆ, 80% ಜನರಲ್ಲಿ 20% ಭೂಮಿ ಇದೆ. ಅದು ಕರ್ನಾಟಕದಲ್ಲಿ ಕೂಡ 2-3 ಜಿಲ್ಲೆಯಲ್ಲಿ ಮಾತ್ರ ಆದದ್ದು. ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಯಲ್ಲಿ ಆದ್ರೆ ದೊಡ್ಡ ಪಾತ್ರ ಇದ್ದದ್ದು ಕಮ್ಯುನಿಸ್ಟರ ಹೋರಾಟ. ಈಗ ಯಾದವರೇ, ಎಸ್ ಖಂಡಿತ ನಾವು ಅದನ್ನು ಒಪ್ಪಿಕೊಳ್ಳುವ. ಆದರೆ ಮುಂದಿನ ದಿನಗಳು ಬಂದಾಗ ಭೂಮಿ ಪಡ್ಕೊಂಡವರು ಯಾರು, ಅದನ್ನು ಕಮ್ಯುನಿಸ್ಟ್ ಪಾರ್ಟಿಯ ಬಗ್ಗೆ ಅನ್ನೋದು ದೊಡ್ಡ ಮಟ್ಟಕ್ಕೆ ನೆನಪು ಇಟ್ಟಾಗಿ ಕಾಣಿಕೊಳ್ಳುವುದಿಲ್ಲ. ಇಲ್ಲ, ಜನಗರಿಗೆ ಈಗ ಅರ್ಥ ಆಗ್ತದೆ. ಈಗ ಎಲ್ಲಾ ರೀತಿಯಲ್ಲಿ ಒಂದು ಜನ ಒಂದು ಸಲ ನಂಬಬಹುದು, 2 ಸಲ ನಂಬಬಹುದು. ಎಲ್ಲಾ ಸಂದರ್ಭದಲ್ಲಿ ಎಲ್ಲಾ ಕುತಂತ್ರ ನಡೆಯುವುದಿಲ್ಲ. ಇವತ್ತು ನಾನು ಸಂಘ ಪರಿವಾರದಲ್ಲಿ ನಾನು ಒಂದು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸತತವಾಗಿ 20-30 ವರ್ಷ ಕೆಲಸ ಮಾಡಿದ ಅನೇಕ ಸಂಘ ಪರಿವಾರದ ಕಾರ್ಯಕರ್ತರಿದ್ದಾರೆ. ಅವರು ಬಹಳಷ್ಟು ದುಡಿದಿದ್ದಾರೆ. ಅವರು ತಪ್ಪು ಇರ್ಲಿ ಸರಿ ಇಲ್ಲ, ಅದು ಬೇರೆ ವಿಷಯ. ಆದ್ರೆ ಅವರು ದುಡಿದು ಎಲ್ಲ ಮಾಡಿದ ನಂತರ ಈಗ ಯಾರೋ ಪ್ರತಿಫಲಾಧಾರ ಪಡೆಯುತ್ತಾರೆ. ಆಗ ಸ್ವಾಭಾವಿಕವಾಗಿ ಸತ್ಯದ ಅರಿವು ಅವರಿಗೆ ಆಗ್ತಾ ಇದೆ. ಈಗ ಅವರಲ್ಲೇ ಪ್ರಶ್ನೆ ಮೂಡ್ತದೆ, ಇವರು ನಮ್ಮನ್ನು ಸುಳ್ಳು ಹೇಳ್ತಾ ಬಂದ್ರು. ಪ್ರವೀಣ್ ವಾಲ್ಕೆ ಒಂದು ಮಾತನ್ನು ನಿಮ್ಗೆ ಹೇಳಿದ್ರು, ನಾನು ಹೇಳ್ತೇನೆ. ಪ್ರವೀಣ್ ವಾಲ್ಕೆ ಬಹಳಷ್ಟು ವರ್ಷ ಸಂಘ ಪರಿವಾರದ ಕೆಲಸ ಮಾಡಿದವರು. ಅವರು ಒಂದು ಮಾತು ಹೇಳ್ತಾರೆ, ಏನಂತ ಹೇಳಿದ್ರೆ, ಇವರು ಇಫ್ತಾರ್ ಕೂಟದಲ್ಲಿ ಪೇಜಾವರ ಸ್ವಾಮಿ ಮುಸ್ಲಿಂ ಮುಖಂಡರು ಇಫ್ತಾರ್ ಕೂಟ ಮಾಡ್ತಾರೆ. ಆಗ ಅವರು ಒಂದು ಮಾತು ಹೇಳಿದ್ರು, 25 ವರ್ಷದ ಹಿಂದೆ ಮುಸ್ಲಿಮರು ನಾವು ಅನ್ಯೋನ್ಯತೆ ಬದುಕಬೇಕಂತ ಹೇಳ್ತಿದ್ರೆ ನಾವು ಇಷ್ಟೆಲ್ಲ ಜಗಳ ಮಾಡ್ತಿರ್ಲಿಲ್ಲ. ಅಂದ್ರೆ ಇವರು ಒಳಗೆ ಬೈಠಕಿನಲ್ಲಿ ಒಂದು ಹೇಳೋದು, ಹೊರಗೆ ಒಂದು ಹೇಳೋದು. ನೀವು ನಳಿನ್ ಕುಮಾರ್ ಕಟೀಲ್ ಈ ಜಿಲ್ಲೆಯ ಬಹಳಷ್ಟು ಮುಸ್ಲಿಂ ಮುಖಂಡರೊಂದಿಗೆ, ಉದ್ಯಮಿ ಮುಖಂಡರೊಂದಿಗೆ ಸಭೆಯಲ್ಲಿ ಮಾತಾಡುವಾಗ ಬಹಳ ಅನ್ಯೋನ್ಯತೆ ಬಗ್ಗೆ, ಸೌಹಾರ್ದತೆ ಬಗ್ಗೆ, ನೀವು ಕುಂಜತ್ತೂರು ಮಾಡದ ಬಗ್ಗೆ, ಬಪ್ಪನಾಡು ದೇವಸ್ಥಾನ ಬಪ್ಪ ಬ್ಯಾರಿಯ ಬಗ್ಗೆ, ಕಾರ್ಪೊರೇಷನ್ ಬ್ಯಾಂಕ್ ಮುಸ್ಲಿಂ ವ್ಯಕ್ತಿಯ ಬಗ್ಗೆ ಎಲ್ಲವನ್ನು ಅನ್ಯೋನ್ಯತೆ ಬಗ್ಗೆ ಒಂದೊಂದು ಉದಾಹರಣೆ ಎಲೆಲೆಯಾಗಿ ಹೇಳ್ತಾರೆ. ಯಾರು? ಮುಸ್ಲಿಂ ಉದ್ಯಮಿಯೊಂದಿಗೆ. ಬೈಠಕಿನಲ್ಲಿ ಏನು ಹೇಳ್ತಾರೆ? ಚಿಕ್ಕ ಪ್ರಾಯದ ಹುಡುಗರೊಂದಿಗೆ ಏನು ಹೇಳ್ತಾರೆ? ಸದಾ ವತ್ಸಲ ಅಂತ ಹೇಳ್ತಾರೆ, ಒಂದೇ ಮಾತರಮ್ಮ ಹೇಳ್ತಾರೆ, ದೇಶಭಕ್ತಿಯ ಬಗ್ಗೆ ಹೇಳ್ತಾರೆ, ನಿಧಾನವಾಗಿ ವಿಷಯ ಹತ್ತುತ್ತಾರೆ. ಪರೋಕ್ಷವಾಗಿ ಎಲ್ಲರೂ ಈ ದೇಶದ ಮುಖ್ಯ ಶತ್ರುಗಳು ಮುಸ್ಲಿಮರು, ಕ್ರಿಶ್ಚಿಯನರು, ಕಮ್ಯುನಿಸ್ಟರು ಅನ್ನುವ ರೀತಿಯಲ್ಲಿ ಅವರ ತಲೆಯಲ್ಲಿತ್ತು. ಅವ್ರಿಗೆ 10-15 ವರ್ಷ ಅವರು ಮೊದಲು ಕಮ್ಯುನಲ್ ಆಗ್ತಾರೆ, ಮತ್ತೆ ಕ್ರಿಮಿನಲ್ ಆಗ್ತಾರೆ. ಅಂತ ಕ್ರಿಮಿನಲ್ ಆದವರು ಮತ್ತೆ ಇವರಿಗೆ ಬೇಡ. ಈಗ ಹಿಂದುಳಿದ ವರ್ಗಕ್ಕೆ ನಮ್ಮ ಶ್ರೀ ನಾರಾಯಣ ಗುರುವನ್ನು ಹೇಳುವಾಗ ಕಮ್ಯುನಿಸ್ಟರಿಗೆ ನೈತಿಕ ಹಕ್ಕು ಇದೆ. ಹಿಂದುಳಿದ ವರ್ಗಕ್ಕೆ ನೈತಿಕ ಹಕ್ಕು ಇದೆ. ಹಿಂದುಳಿದ ವರ್ಗಕ್ಕೆ ಯಾವುದೇ ಕ್ಷೇತ್ರ ಇರಲಿ, ಕಾರ್ಮಿಕ ವರ್ಗದ ಕ್ಷೇತ್ರ ಇರಲಿ, ರೈತಾಪಿ ವರ್ಗದ ಕ್ಷೇತ್ರ ಇರಲಿ, ಸಾಮಾಜಿಕ ನ್ಯಾಯದ ಬಗ್ಗೆ ಇರಲಿ, ಕಮ್ಯುನಿಸ್ಟರ ಹೋರಾಟವನ್ನು ಬಿಜೆಪಿ ಮಾಡಿಯೇ ಇಲ್ಲ. ಅವ್ರು ಯಾವ ಭಾವನಾತ್ಮಕ ಧರ್ಮದ ಹೆಸರಿನಲ್ಲಿ ರಾಜಕೀಯ ಮಾಡಿದ್ದಾರೆ. ನಾನು ಕ್ಲಿಯರ್ ಕಟ್ ಆಗಿ ಹೇಳ್ತೇನೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುಮಾರು 1,000ಕ್ಕೂ ಹೆಚ್ಚು ಯುವಕರ ಬದುಕನ್ನೇ ಹಾಳು ಮಾಡಿದ್ದಾರೆ ಇವರು, ಸುಳ್ಳು ಹೇಳಿ. ಈಗ ನಾನು ಸುದರ್ಶನ್ ಹೇಳ್ತಾರೆ,
ಕಮ್ಯುನಿಸ್ಟರು ಎಷ್ಟು ಸುಳ್ಳು ಹೇಳೋದು, ಯಾಕೆ ಹೇಳ್ತಾರೆ ಅವರು? ಈಗ ಎಸ್ ಯಾದವರೇ, ಈಗ ಈ ಪರ್ಟಿಕ್ಯುಲರ್ ನಾರಾಯಣಗುರು ವಿಚಾರವನ್ನು ಒಂದು ಭಾವನಾತ್ಮಕ, ಒಂದು ಇಮೋಷನಲ್ ಇಶ್ಯೂ ಆಗಿ ಕಮ್ಯುನಿಸ್ಟ್ ಪಾರ್ಟಿ ಕೂಡ ಅದೇ ರೀತಿ ಪ್ರಪೋಕಂಡ ಮಾಡ್ತಾ ಉಂಟಾ? ಖಂಡಿತ ಇಲ್ಲ. ನಾವು ಸತ್ಯದ ಬುನಾದಿಯಿಂದ ಪಕ್ಷ ಕಟ್ಟಿದವು. ನಮ್ಮ ಪಕ್ಷಕ್ಕೆ ಒಬ್ಬನೇ ಏಕೈಕಿ ಬರ್ಲಿಕ್ಕೆ ಆಗೋಲ್ಲ. ಅವರು ಹೋರಾಟದಲ್ಲಿ, ಪ್ರಾಮಾಣಿಕತೆಯಲ್ಲಿ, ತನ್ನ ವೈಯಕ್ತಿಕ ಬದುಕಿನ, ಸಮಾಜದ ಬಗ್ಗೆ, ದೇಶದ ಬಗ್ಗೆ ಕಾಳಜಿ ಇರುವವರಲ್ಲಿ ನಾವು ಪಕ್ಷಕ್ಕೆ ಸೇರಿಸ್ತೇವೆ, ಸಂಘಟನೆ. ಮತ್ತು ನಾವು ಯಾವುದೇ ರೀತಿ ಸತ್ಯತೆ ವಿರುದ್ಧವಾದ ಕ್ಯಾಂಪೇನ್ ಕೂಡ ಮಾಡೋದಿಲ್ಲ, ಪ್ರಚಾರ. ನಮಗೆ ಯಾವುದೇ ಗುಪ್ತ ಇದಿಲ್ಲ. ನಮ್ಮ ಪಕ್ಷದ್ದು ರಾಷ್ಟ್ರೀಯ ಸಮ್ಮೇಳನ ಆಗ್ತದೆ. ರಾಷ್ಟ್ರೀಯ ಸಮ್ಮೇಳನ ನಾವು ಒಂದು ಕರಡು ವರದಿ ಕೊಡ್ತೇವೆ. ಆ ಕರಡು ವರದಿ ಪಕ್ಷದ ಸದಸ್ಯರಿಗೆ ಮಾತ್ರ ಅಲ್ಲ, ಪಬ್ಲಿಕ್ ಆಗಿ ಕೊಡ್ತೇವೆ. ನೋಡಿ, ನಮ್ಮ 3 ವರ್ಷದ ಧೋರಣೆ ಹೀಗಿದೆ, ನಮ್ಮ ಧೋರಣೆ ಯಾವ್ದಾದ್ರು ತಪ್ಪಿದ್ರೆ ನೀವು ಹೇಳಿ ಅಂತ ಸಾರ್ವಜನಿಕವಾಗಿ ಕೊಡ್ತೇವೆ. ನಮ್ಮಲ್ಲಿ ಯಾರು ಇಲ್ಲ. ನಾನು ಒಂದ್ಸಲ ನಳಿನ್ ಕುಮಾರ್ ಕಟೀಲ್ ಹತ್ರ ಕೇಳಿದೆ, ನಳಿನ್ ಕುಮಾರ್ ಕಟೀಲ್ ಅವರೇ, ನೀವು ಎಷ್ಟೋ ಸಲ ನಮ್ಮ ಬಗ್ಗೆ, ಕಮ್ಯುನಿಸ್ಟರ ಬಗ್ಗೆ ಟೀಕೆ ಮಾಡ್ತಾ ಇದ್ದೀರಲ್ಲ, ನಮ್ಮ ಜಿಲ್ಲೆಯಲ್ಲಿ ರಾಮಚಂದ್ರ ರಾಯರು ಕಮ್ಯುನಿಸ್ಟರು ಇದ್ರು, ಶೆಟ್ಟರ್ ಇದ್ರು, ಬಿ ಮಾಧವ್ ಇದ್ರು, KR ಶ್ರೀಯನ್ ಇದ್ರು. ಆ ನಂತರ ನಾವೆಲ್ಲ ಬಂದಿದೆ, ಯಾದವ್ ಶೆಟ್ಟಿ, ವಸಂತ ಆಚಾರಿ, ಸುನೀಲ್ ಕುಮಾರ್, ಬಜಲ್ ಮುನೀರ್. ಒಬ್ಬರು ಕ್ರಿಮಿನಲ್ ಇದ್ರೆ ತೋರಿಸಿ ಅಂತ ಹೇಳಿದೆ. ಸ್ವತಃ ನಾನು ನೇರವಾಗಿ ಕೇಳಿದೆ, ಯಾರಾದ್ರೂ ಒಬ್ಬರು ಕ್ರಿಮಿನಲ್ ಇದ್ರೆ ಹೇಳಿ, ಯಾರಾದ್ರೂ ಒಬ್ಬರು 2 ನಂಬರ್ ವ್ಯಾಪಾರದಲ್ಲಿದ್ದರೆ ಹೇಳಿ ಅಂತ ಹೇಳಿದೆ. ನಾನು 75 ವರ್ಷ. ಆದ್ರೆ ಇವರು ಸಂಘ ಪರಿವಾರದ ಸುಳ್ಳನ್ನು ಕಮ್ಯುನಿಸ್ಟರು ದೃಢವಾಗಿ ಎದುರಿನಲ್ಲಿ ಟೀಕೆ ಮಾಡ್ತಾರೆ. ಅದಕ್ಕಾಗಿ ಕಮ್ಯುನಿಸ್ಟ್ ಎನ್ನುವ ಭೂತ ಅನ್ನುವ ರೀತಿಯಲ್ಲಿ ಇವರೆಲ್ಲ ಏನೇನು ಕಮ್ಯುನಿಸ್ಟರ ಬಗ್ಗೆ ಒಂದು ಏನು ಅವರಿಗೆ ಫೇಸ್ ಮಾಡಲಿಕ್ಕೆ ಆಗದ ರೀತಿಯ ಒಂದು ಭಯ ಉಂಟಂತ ಹೇಳೋದು ನೀವು ಸಂಘ ಪರಿವಾರದವರಿಗೆ? ಹೌದು, ಅವು ಇಲ್ಲ. ಅವ್ರಿಗೆ ನಾವು ನೇರವಾಗಿ ಕೇಳಿದ್ರೆ ಅವ್ರದ್ದು ಯಾವುದೇ ಸತ್ಯ ಇಲ್ಲ, ಅವರು ಸುಳ್ಳಿನ ಕಂತೆ. ಕಾರಣಕ್ಕಾಗಿ ಈ ನಾರಾಯಣಗುರು ವಿವಾದವನ್ನು ಕೂಡ ಅಲ್ಲಿಯ ಇರುವ ವಾಸ್ತವ ಸತ್ಯವನ್ನು ಮರೆಮಾಚುವ ಸಲುವಾಗಿ ಏನು ಕಮ್ಯುನಿಸ್ಟರ್ ಕುತಂತ್ರ ಮಾಡಿದ್ರು ಅಂತ ಹೇಳ್ತಾರೆ ಅಂತ ಹೇಳೋದು? ಖಂಡಿತ ಕೂಡ. ಅವರು ಎಲ್ಲಾ ರೀತಿಯಲ್ಲಿ ನೀವು ಮತಾಂತರದ ವಿಷಯ ತೆಗೆದ್ರೆ ಸುಳ್ಳು ಹೇಳಿದ್ದಾರೆ, ಲವ್ ಜಿವಾದಿಯಲ್ಲಿ ಸುಳ್ಳು ಹೇಳಿದ್ದಾರೆ. ಈ ಜಿಲ್ಲೆಯ ಪೊಲೀಸ್ ಇಲಾಖೆ ದಾಖಲೆ ನೋಡಿ, ಸುರತ್ಕಲ್ ಕ್ಷೇತ್ರದಲ್ಲಿ ಒಂದು ಮುಸ್ಲಿಂ ಹುಡುಗ ಸಾಲು ಹೇಳದೆ ಎನ್ನುವ ರೀತಿಯಲ್ಲಿ ಕೋಮು ಗಲಭೆ ಮಾಡಿ 14 ಜೀವ ಹೋಯ್ತು. ಅದರಲ್ಲಿ ಹಸಿ ಸುಳ್ಳು ಹೇಳಿದರೆ ಅಂತ 100 ಘಟನೆಗಳನ್ನು ಹೇಳ್ಬೋದು. ಅವರು ಸುಳ್ಳು ಹೇಳಿದ್ದು ಒಂದಲ್ಲ, ಎರಡಲ್ಲ, 100 ನಾನು ಅದಕ್ಕೆ ಮುಖ್ಯವಾಗಿ ಎಷ್ಟು ಯುವಕರು ಕ್ರಿಮಿನಲ್ ಆಗಿದ್ದಾರೆ ಸರ್ವೆ ಮಾಡಲಿ. ಹೌದು ಹೌದು ಹೌದು. ಎಸ್, ಈಗ ಯಾದವರೇ, ಈ ವಿಚಾರಕ್ಕೆ ಮತ್ತೆ ನಾನು ಬರುವಂಥದ್ದು, ಈಗ ನಾರಾಯಣ ಗುರುಗಳ ಈ ಒಂದು ಟ್ಯಾಬ್ಲೋದು ವಿಚಾರಕ್ಕೆ ಬರುವಾಗ ಕೊನೆಯದಾಗಿ ಮತ್ತೆ BJP ಈ ಭಾಗದ, ಕರಾವಳಿ ಭಾಗದ ಹಿರಿಯ ಏನು ಕಾಂಗ್ರೆಸ್ ಮುಖಂಡ ಮತ್ತು ಬಿಲ್ಲವ ಸಮುದಾಯದ ಭಾರಿ ಪ್ರಭಾವಿ ಮುಖಂಡ ಜನಾರ್ದನ ಪೂಜಾರಿ ಅವರನ್ನು ಅವರ ಮನೆಗೆ ಭೇಟಿ ನೀಡಿ ಕನ್ವಿನ್ಸ್ ಮಾಡಿ ಎಲ್ಲ ಕೇರಳದಲ್ಲಿ ಅವರು ಸುಳ್ಳು ಮಾಹಿತಿ ಕೊಟ್ಟಿದ್ದಾರೆ, ಪಿನರಾಯಿ ಸರ್ಕಾರ ಸುಳ್ಳು ಮಾಹಿತಿ ಕೊಟ್ಟಿದೆ, ಮತ್ತು ಏನು ಆದಿಶಂಕರಾಚಾರ್ಯರ ಬಗ್ಗೆ ನೀವು ಟ್ಯಾಬ್ಲೋದಲ್ಲಿ ಸೇರಿಸಿ ಅಂತ ಹೇಳೋದಕ್ಕೆ ಏನು ಲಿಖಿತ ದಾಖಲೆಗಳಿಲ್ಲ ಅಂತ ಹೇಳ್ತಾರೆ. ಸೊ ಇದು ಕಮ್ಯುನಿಸ್ಟರು ಸೃಷ್ಟಿ ಮಾಡಿದ ವಿವಾದ ಅಂತ ಜನಾರ್ದನ ಪೂಜಾರಿ ಅವರನ್ನು ಕನ್ವಿನ್ಸ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ನೋಡಿ, ಮೊದಲಿಗೆ ಇದನ್ನು ಖಂಡನೆ ಮಾಡಿದ್ದು ಶಿವಗಿರಿ ಮಠದ ಸ್ವಾಮಿ ಸಚ್ಚಿದಾನಂದ ಕೇರಳದಲ್ಲಿ ಮಾಡಿದ್ದಾರೆ, ಖಂಡನೆ ಮಾಡಿದ್ದಾರೆ. ಶಿವಗಿರಿ ಮಠ ಬಿಲ್ಲವ ಸಮುದಾಯದ ಬಾರಿ ದೊಡ್ಡ ಮತ್ತು ಅಲ್ಲಿನ ಮುಖ್ಯಮಂತ್ರಿ ಪಿನರಾಯಿ ವಿಜಯನ್ ಮಗದೊಮ್ಮೆ ಮನವಿ ಮಾಡಿದ್ದಾರೆ ಪ್ರಧಾನಿಗೆ. ನೋಡಿ, ನಾರಾಯಣ್ ಗುರು ಒಂದು ಶಬ್ದಚಿತ್ರ ಅವಶ್ಯಕತೆ ಬಗ್ಗೆ, ಅವರ ಸಾಧನೆ ಬಗ್ಗೆ, ಅವರು ಮಾಡಿದ ಒಂದು ಬಹಳಷ್ಟು ಒಂದು ಮಹಿಳಾ ಸಬಲೀಕರಣದ ಬಗ್ಗೆ, ಮಾನವ ಜಾತಿ ತಾನೊಂದೇ ಅನ್ನುವ ನೆಲೆಯಲ್ಲಿ ಮಾಡಿದಂತ ಒಂದು ಕೆಲಸದ ಬಗ್ಗೆ ವಿವರವಾಗಿ ಇನ್ನು ಮಗದೊಮ್ಮೆ ಪತ್ರ ಬರೆದಿದ್ದಾರೆ. ಇವರು ಯಾವುದನ್ನು ಕೂಡ ಕೇಳಲಿಲ್ಲ. ಜನಾರ್ದನ ಪೂಜಾರಿ ಅವರು ತುಂಬಾ ಹಿರಿಯ ನಾಯಕ, ತುಂಬಾ ಗೌರವಾನ್ವಿತ ನಾಯಕ, ತುಂಬಾ ಸರಳವಾಗಿ ಬದುಕಿದವರು. ನನಗೂ ವೈಯಕ್ತಿಕ ಅವ್ರ ಮೇಲೆ ತುಂಬಾ ಗೌರವ ಇದೆ. ಖಂಡಿತ ಕೂಡ ಅವರಿಗೆ ಅರಿವಾಗಿರ್ಬೋದು, ಇವರು ಎಷ್ಟೋ ಸಲ ಅವರ ತಲೆ ಕೆಡಿಸಿರ್ಬೋದು, ಅವರಿಗೆ ಸುಳ್ಳು ಮಾಹಿತಿ ಕೊಟ್ಟಿರ್ಬೋದು. ಆದರೆ ಈಗ ನನಗನಿಸ್ತದೆ ಈ ವಿಷಯದಲ್ಲಿ ಅವರು ದೃಢವಾದ ನಿಲುವು ತಗೊಂಡಿದ್ದಾರೆ, ಅವರ ನಿಲುವು ಸರಿ ಇದೆ ಮತ್ತು ಅವರ ಗೌರವ ಇನ್ನಷ್ಟು ಹೆಚ್ಚಾಗಿದೆ ಅಂತ ನನ್ನ ಭಾವನೆ. ಈಗ ಇನ್ನಷ್ಟು ಹೆಚ್ಚಾಗಿದೆ. ಯಾಕಂದ್ರೆ ಅವರಲ್ಲಿ ಯಾರು ಕೂಡ ಒಪ್ಪುವಂತ ಒಂದು ಸರಳ ಗುಣ ಇದೆ, ಮಾನವೀಯ ಗುಣ ಇದೆ. ಒಂದು ದಲಿತ ಮಹಿಳೆಯನ್ನ ಪಾದಪೂಜೆ ಮಾಡಿ ಇಡೀ ಸಮಾಜಕ್ಕೆ ಒಂದು ಮಾನವೀಯತೆಯ ಅಂದ್ರೆ ನಾರಾಯಣ ಗುರುಗಳ ಸಂದೇಶವನ್ನ ಜನಾರ್ದನ ಪೂಜಾರಿ ಕೊಟ್ಟಿದ್ದಾರೆ. ಅದನ್ನು ನಾವು ಮರೆಯಲಿಕ್ಕಿಲ್ಲ. ನಾವು ಯಾವತ್ತೂ
ನಾರಾಯಣ ಗುರುನ ಗೌರವಿಸ್ತೇವೋ ಅದೇ ರೀತಿ ಅದನ್ನು ನಿಜ ಜೀವನದಲ್ಲಿ ಪಾಲನೆ ಮಾಡಿದಂತ ಜನಾರ್ದನ ಪೂಜಾರಿಯನ್ನು ಅಷ್ಟೇ ಗೌರವಿಸ್ತೇವೆ. ಖಂಡಿತ ಕೂಡ ಅವರಿಗೆ ಈಗ ನನಗೆ ಅನಿಸ್ತದೆ ಖಂಡಿತ ಈ ವಿಷಯದಲ್ಲಿ ಒಂದು ದೃಢವಾದ ನಿಲುವನ್ನು ತಗೊಂಡಿದ್ದಾರೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಬುದ್ಧಿವಂತ ವಿದ್ಯಾವಂತ ಜನರಿಗೆ ಒಂದು ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದಾರೆ ಅವರು. ನಾನು ತುಂಬಾ ಗೌರವಿಸ್ತೇನೆ ಅವರು. ಈಗ ಎಸ್ ಯಾದವರೇ, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಸ್ ನೀವು ಆಯಿತು, ಡೆಲ್ಲಿಯಲ್ಲಿ ನಮ್ಮ ಏನು ಟ್ಯಾಬ್ಲೋವನ್ನು ನೀವು ನಿರಾಕರಿಸಿದರೆ ನಾವು ನಮ್ಮ ಊರಿನಲ್ಲಿ ಒಂದಲ್ಲ 100 ಟ್ಯಾಬ್ಲೋಗಳನ್ನು ನಾವು ಹೊರಡಿಸ್ತೇವೆ ಅಂತ ಬಿಲ್ಲವ ಸಮುದಾಯದ ಬೇರೆ ಬೇರೆ ಸಂಘಟನೆಗಳು ಇವತ್ತು ಮಾತಾಡಿವೆ ಮತ್ತು ಅವರು ಜನವರಿ 26ರಂದು ಆ ರೀತಿಯ ಒಂದು ಪೆರೇಡ್ ಮಂಗಳೂರಿನಲ್ಲಿ ಮಾಡಲಿಕ್ಕೆ ನಾರಾಯಣ ಗುರುಗಳ ಭಾವಚಿತ್ರ ಇರುವಂಥ ಟ್ಯಾಬ್ಲೋಗಳ ಮೆರವಣಿಗೆ ಮಾಡಲಿಕ್ಕೆ ತಯಾರು ಮಾಡಿದ್ದಾರೆ. ಮತ್ತು ಇದು ಪಕ್ಷಾತೀತ ನೆಲೆಯಲ್ಲಿ ಮಾಡುವಂಥದ್ದು ಅನ್ನೋದನ್ನು ಹೇಳಿದ್ದಾರೆ. ಮತ್ತು ಯಾವುದೇ ಸಂಘ ಸಂಸ್ಥೆಯವರು ಬಂದು ಸೇರಿಕೊಳ್ಳಬಹುದು ಅಂತ ಕೂಡ ಹೇಳಿದ್ದಾರೆ. ನಾನು ನಿಮ್ಮ ಹತ್ರ ಕೇಳುವಂಥದ್ದು ಕಮ್ಯುನಿಸ್ಟ್ ಪಾರ್ಟಿ ಅಥವಾ ಕಮ್ಯುನಿಸ್ಟ್ ಪಾರ್ಟಿ ಅಂಗಸಂಸ್ಥೆಗಳು ಈ ಒಂದು ಏನು ಮೆರವಣಿಗೆಯಲ್ಲಿ ಸೇರಿಕೊಳ್ಳುತ್ತಾ ಅಂತ. ನೋಡಿ, ನಾವು ಖಂಡಿತ ಕೂಡ ಅದು ಒಂದು ಒಳ್ಳೆಯ ಕೆಲಸ, ಸೇರಿಕೊಳ್ಳಿಕ್ಕೆ ಎಲ್ಲಾ ರೀತಿಯಲ್ಲಿ ಹೇಳ್ತೇವೆ. ಆದ್ರೆ ನಮ್ಮದು ಪಕ್ಷ ಮತ್ತು ಸಂಘಟನೆ ಮುಖಾಂತರ ಪ್ರತ್ಯೇಕವಾಗಿ ಕೂಡ ಮಾಡ್ತೇವೆ. ಆ ವಿಚಾರ ಕೂಡ ಬೆಂಬಲ ಕೊಡ್ತೇವೆ. ನಾವು ಪ್ರತ್ಯೇಕವಾಗಿ ಕೂಡ ನಾಳೆ, ಯಾಕಂತ ಹೇಳಿದ್ರೆ ನಾವು ಹೋಗಿ ಅದೊಂದು ರಾಜಕೀಯ, ಯಾಕಂದ್ರೆ ಇಲ್ಲಿ ರಾಜಕೀಯ ಇಲ್ಲ ಅಂತ ಹೇಳಿದ್ದಾರೆ ಮತ್ತು ಯಾವುದೇ ರಾಜಕೀಯ ಫ್ಲಾಗ್ ಕೂಡ ತರಬಾರದು, ಕೇವಲ ಖಂಡಿತ ಕೂಡ ನಮ್ಮ ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಬೆಂಬಲಿಗರು ಕೂಡ ಭಾಗವಹಿಸ್ತಾರೆ. ಅದೇ ರೀತಿ ನಾವು ಸ್ವತಂತ್ರವಾಗಿ ಸಿಪಿಐಎಂ ಪಕ್ಷ, ಸಿಪಿಐ ಪಕ್ಷ, ಡಿವೈಎಫ್ಐ, ರೈತ ಸಂಘ, ದಲಿತ ಸಂಘ ಕೂಡ ನಾಳೆ ಇದೇ ರೀತಿಯ ಒಂದು ಕಾರ್ಯಕ್ರಮ ಮಾಡ್ತದೆ. ಯಾಕಂದ್ರೆ ನಮ್ಮ ಪಕ್ಷದ ಒಂದು ಇದೇನಿದೆ, ಧೋರಣೆ ಏನಿದೆ, ಬ್ರಹ್ಮಶ್ರೀ ನಾರಾಯಣ ಗುರುಗಳ ಬಗ್ಗೆ ಅವರ ತತ್ವವನ್ನು ನಾವು ಬೆಂಬಲಿಸ್ತೇವೆ ಅನ್ನೋದ್ರ ರೀತಿಯಲ್ಲಿ ನಾವು ಕೂಡ ಸ್ವತಂತ್ರವಾಗಿ ಒಂದು ಕಾರ್ಯಕ್ರಮ ಹಾಕಿಕೊಂಡಿದ್ದೇವೆ. ನಾಳೆ 3 ಗಂಟೆಗೆ ಟವರ್ ಕ್ಲಾಕ್ನಿಂದ ಡಿಸಿ ಕಚೇರಿವರೆಗೆ ಮೆರವಣಿಗೆ ಮಾಡ್ತೇವೆ ಮತ್ತು ಅವರ ಕಾರ್ಯಕ್ರಮಕ್ಕೆ ಕೂಡ ನಮ್ಮ ಬೆಂಬಲ ಇದೆ. ಯಾಕೆಂತ ಹೇಳಿದ್ರೆ ಅವರು ಏನು ಹೇಳಿದ್ದಾರೆ, ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದಕ್ಕೆ ಅದು ಖಂಡಿತ ಅದು ಒಳ್ಳೆಯ ತೀರ್ಮಾನ ಅವರದು ಮತ್ತು ಸರಿಯಾದ ತೀರ್ಮಾನ. ನಾವು ಯಾವುದನ್ನು ಕೂಡ ಬಿಜೆಪಿ ಅವರಿಗೆ ಒಳಗೊಂದು ಹೊರಗೊಂದು ನಮಗಿಲ್ಲ. ಬಿಜೆಪಿ ಅವರದು ಅವರು ಬಾಯಲ್ಲಿ ಹೇಳಿದ್ದಾರೆ, ಆಂತರಿಕವಾಗಿ ಇದನ್ನು ಯಾವ ರೀತಿ ತುಳಿಬೇಕು ಅನ್ನೋ ರೀತಿಯಲ್ಲಿ ಪ್ಲಾನ್ ಎಲ್ಲ ಮಾಡ್ತಾರೆ. ಅದಕ್ಕೆ ನಾವು ಕೂಡ ಮೆರವಣಿಗೆಯಲ್ಲಿ ಭಾಗಿಯಾಗ್ತೇವೆ ಅಂತ ಹೇಳಿದ್ದಾರೆ. ಅವರು ಭಾಗಿಯಾಗುವುದಕ್ಕೂ ಅಂತರಂಗದಲ್ಲಿರುವುದಕ್ಕೂ ನಮ್ಗೆ ಗೊತ್ತಾಗ್ತದೆ ಯಾರು ಪ್ರಾಮಾಣಿಕವಾಗಿ ಭಾಗವಹಿಸ್ತಾರೆ. ಅವರು ಆ ಕಾರ್ಯಕ್ರಮ ಮಾಡಬಾರ್ದು ಅನ್ನುವ ರೀತಿಯಲ್ಲಿ ಏನೇನೋ ಪ್ರಯತ್ನ ಮಾಡಿದ್ರೆ ನನಗೆ ಗೊತ್ತಿದ್ದ ವಿಷಯ, ನನಗೆ ತಿಳಿದ ವಿಷಯ. ಈಗ ಪೂಜಾರಿ ಅವರ ಬಳಿಗೆ ಹೋಗಿದ್ದಾರೆ, ಹೇಳಿದ್ದಾರೆ, ಇಲ್ಲಿ ಪತ್ರಿಕೆಯಲ್ಲೆಲ್ಲ ಬರ್ತಾ ಇದ್ದಾರೆ, ಪೂಜಾರಿ ಅವರ ಬಳಿಗೆ ಹೋಗಿ ವಿನಂತಿಸ್ತಾರೆ, ಏನೆಲ್ಲ ಮಾಡಿದ್ದಾರೆ. ಇನ್ನು ನಾಳೆ ಅದನ್ನು ಕಾನೂನು ಕೂಡ ತರಬಹುದು. ಯಾವುದು ಕೋವಿಡ್ ಕಾರಣದಿಂದ ಮೆರವಣಿಗೆ ಬೇಡ ಅನ್ನೋ ರೀತಿಯಲ್ಲಿ ಡಿಸಿಗೆ ಒತ್ತಡ ಕೂಡ ಹಾಕಬಹುದು. ಅಂತ ಈನ ಕೆಲಸ ಮಾಡೋದಕ್ಕೆ ಹಿಂಜರಿಯುವುದಿಲ್ಲ ಅವರು. ಈಗ ಎಲ್ಲ ಮಾಡಬಹುದಂತೆ, ಪ್ರತಿಭಟನೆ ಮಾಡಬಾರ್ದಂತೆ. ಎಲ್ಲ ಇದೆ, ಯಕ್ಷಗಾನ ಇದೆ, ಧಾರ್ಮಿಕ ಕಾರ್ಯಕ್ರಮಗಳಿದೆ, ಏನೇನು ಎಲ್ಲ ಕಾರ್ಯಕ್ರಮ ಇದೆ. ನೀವು ಇಡೀ ಜನರ, ಸಾಮಾನ್ಯ ಜನರ ನ್ಯಾಯದ ಪರವಾಗಿ ಪ್ರತಿಭಟನೆ ಮಾಡಬಾರ್ದಂತೆ. ಎಂತ ಕಾನೂನು? ಓಬಿರಾಯನ ಕಾಲದ ಕಾನೂನು. ಜನ ಓಡಾಡ್ಬೋದು, ಜನ ಮಾರುಕಟ್ಟೆಯಲ್ಲಿ ಓಡಾಡ್ಬೋದು, ಜನ ಬಸ್ಸಿನಲ್ಲಿ ಓಡಾಡ್ಬೋದು, ಜನ ಟ್ರೈನ್ನಲ್ಲಿ ಓಡಾಡ್ಬೋದು, ಶಾಲೆ ಕಾಲೇಜಲ್ಲಿ ಓಡಾಡ್ಬೋದು, ಪ್ರತಿಭಟನೆ ಮಾಡಬಾರದು. ಇಲ್ಲಿ ಒಬ್ರಿಗೆ ನೀರಿಲ್ಲ ಒಂದು ಗ್ರಾಮೀಣ ಪ್ರದೇಶದಲ್ಲಿ, ಆ ಜನ ಸೇರಿ ಪಂಚಾಯತ್ ಕಚೇರಿ ಪ್ರತಿಭಟನೆ ಮಾಡೋದು ತಪ್ಪೇನಿದೆ? ಒಂದು ಭ್ರಷ್ಟಾಚಾರ ಆಗ್ತದೆ ಸ್ಥಳೀಯ ಸಂಸ್ಥೆಗಳಲ್ಲಿ, ಪ್ರತಿಭಟನೆ ತಪ್ಪೇನಿದೆ? ಜಿಲ್ಲಾ ಮಟ್ಟದ ಡಿಸಿಗೆ ಒಂದು ಗಮನಕ್ಕೆ ಒಂದು ವಿಷಯ ತರಬೇಕು, ಪ್ರತಿಭಟನೆ ತಪ್ಪೇನಿದೆ? ಯಾವುದೋ ಒಬ್ಬನಿಗೆ ಪೊಲೀಸ್ ಇಲಾಖೆ ಅನ್ಯಾಯ ಆಗ್ತದೆ, ಪ್ರತಿಭಟನೆ ತಪ್ಪೇನಿದೆ? ಯಾವುದೋ ಒಂದು ಸರ್ಕಾರದ ನೀತಿ ಜನವಿರೋಧಿ ಆಗ್ತದೆ, ಪ್ರತಿಭಟನೆ ತಪ್ಪೇನಿದೆ? ಎಲ್ಲ ಮಾಡ್ಬೋದಂತೆ, ಜನ ಸೇರ್ಬೋದಂತೆ. ಯಕ್ಷಗಾನ ಮಾಡಿದಾಗ ನಾನು ಖಂಡಿತ ಯಕ್ಷಗಾನ ಕೂಡ ಒಂದು ಕಲೆ, ಜಾನಪದ ಕಲೆ, ಒಂದು ಅದಕ್ಕೆ ಪ್ರೋತ್ಸಾಹ ಕೊಡಲೇಬೇಕು, ನಾನು ವಿರೋಧ ಅಂತ. ಆದರೆ ಕೆಲವನ್ನು ಮಾಡಬಾರ್ದು, ಕೆಲವನ್ನು ಮಾಡಬಾರ್ದಂತೆ. ಯಾವುದೂ ಕೂಡ ಒಂದೇ ಮಾನದಂಡ ಇರಬೇಕು, ಎರಡೆರಡು ಮಾನದಂಡ ಇರಬಾರ್ದು, ಪಕ್ಷಪಾತಿ ಇರಬಾರ್ದು. ಎಸ್ ಯಾದವರೇ, ಈಗ ಅದೇ ಮತ್ತೆ ನಾರಾಯಣ ಗುರುಗಳ ವಿಚಾರಕ್ಕೆ ಬರುವುದಾದರೆ ಈಗ ಕೇರಳ ಸರ್ಕಾರ ಭಾರಿ ಫರ್ಮ್ ಆದ ಡಿಸಿಷನ್. ಯಾಕಂತ ಹೇಳಿದ್ರೆ ಅದು ಸ್ವತಃ ಮುಖ್ಯಮಂತ್ರಿಯವರು ಕೂಡ ಹೇಳಿರುವಂಥದ್ದು, ಏನು ನಮಗೆ ಈ ಟ್ಯಾಬ್ಲೋದ ಪ್ರತಿರೂಪವನ್ನು, ಯಾಕಂದರೆ ಇಲ್ಲಿ ಒಂದು ಗಮನಿಸಬೇಕು, ಈ ಟ್ಯಾಬ್ಲೋದ ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ ಸುಮಾರು 8 ಹಂತಗಳ ಪ್ರಕ್ರಿಯೆ ಇರುತ್ತೆ. 8 ಹಂತಗಳ ಪ್ರಕ್ರಿಯೆ. ಮೊದಲ ಹಂತದಲ್ಲಿ ಕೇವಲ ಒಂದು ಮ್ಯಾನ್ಸ್ಕ್ರಿಪ್ಟ್ ಅಂತ ನಾವು ಹೇಳ್ತೇವೆ, ವರದಿಯ ಮೂಲಕ ಬರೆದು ಕೊಡಲಿಕ್ಕೆ ಎಲ್ಲ ರಾಜ್ಯಗಳು ಮತ್ತು ಒಂದಷ್ಟು ಇಲಾಖೆಗಳು ನಾವು ಈ ರೀತಿಯ ಟ್ಯಾಬ್ಲೋ ಮಾಡ್ತೇವೆ ಈ ಸರ್ತಿ ಅಂತ. ಅದನ್ನು ರಕ್ಷಣಾ ಇಲಾಖೆಯ ಉಸ್ತುವಾರಿಯಲ್ಲಿ ಇರುವಂಥ ಆಯ್ಕೆ ಸಮಿತಿ ಅದನ್ನು ಪರಿಶೀಲನೆ ಮಾಡುತ್ತೆ.
ಯಾಕಂತ ಹೇಳಿದ್ರೆ ಅವರಿಗೆ ಅಲ್ಲಿ ಬೇಕಾಗಿರೋದು ಆ ದಿವಸಕ್ಕೆ ಒಂದು 20-21 ಟ್ಯಾಬ್ಲೋ ಮಾತ್ರ. ಎಲ್ಲ ರಾಜ್ಯಗಳಿಗೆ ಅವಕಾಶ ಸಿಗುವುದಿಲ್ಲ ಎಲ್ಲ ಸಂದರ್ಭದಲ್ಲೂ ಕೂಡ. ಅಲ್ಲಿ ಕೂಡ ಅದು ಕ್ವಾಲಿಟಿ ಮೇಲೆ ಅದನ್ನು ನೋಡ್ತಾರೆ ಮತ್ತು ವಿಚಾರದ ಮೇಲೆ ವಸ್ತು ವಿಷಯವನ್ನು ಕೂಡ ಸರ್ಕಾರ ಪ್ರಸ್ತಾಪ ಮಾಡಿರುತ್ತೆ. ಇಂಥ ಒಂದು ಥೀಮ್ನ ಮೇಲೆ ಪ್ರೆಸೆಂಟ್ ಮಾಡಬೇಕು ಅಂತ. ಸೊ ಈ ಬಾರಿ 75ನೇ ಸ್ವಾತಂತ್ರ್ಯೋತ್ಸವದ ವಿಚಾರದಕ್ಕೆ ಸಂಬಂಧಪಟ್ಟ ಹಾಗೆ ಸ್ವಾತಂತ್ರ್ಯದ ಅಮೃತ ಮಹೋತ್ಸವಕ್ಕೆ ಸಂಬಂಧಪಟ್ಟ ಹಾಗೆ ಮಾಡಿ ಅಂತ ಒಂದು ಸಾಲಿನ ಸಂದೇಶ ಅದರ ಹಿನ್ನೆಲೆಯಾಗಿ ಇಟ್ಕೊಂಡು ಮತ್ತು ಅದಕ್ಕೆ ಪೂರಕವಾಗಿರುವಂಥ ನೆಲೆಯಲ್ಲಿ ನಾವು ಸಬ್ಮಿಟ್ ಮಾಡುವಂಥದ್ದು. ಎಲ್ಲರೂ ಫಸ್ಟ್ ಪ್ರಿಲಿಮಿನರಿ ರೌಂಡಲ್ಲಿ ಬರೀ ಡಾಕ್ಯುಮೆಂಟ್ ಕೊಡಲಿಕ್ಕೆ ನಾನು ಈಗಾಗಲೇ ಹೇಳಿದಾಗ ಎಲ್ಲ ರಾಜ್ಯಗಳಿಗೆ ಅವಕಾಶ ಇಲ್ಲ, ಸಿಗುವುದಿಲ್ಲ. ಮತ್ತು ಒಂದಷ್ಟು ಪ್ರಮುಖ ಇಲಾಖೆಗಳು ಕೂಡ ಪಾರ್ಟಿಸಿಪೇಟ್ ಮಾಡುತ್ತೆ. PWD, ರೈಲ್ವೆ, ಪೋಸ್ಟಲ್, ಇಂಥ ಪ್ರಮುಖ ಇಲಾಖೆಗಳು, ಇಂಧನ ಇಲಾಖೆ, ಸೊ ಇಂಥವೆಲ್ಲ. ಸೊ ಹಾಗಾಗಿ ಅಲ್ಲಿ ನಾವು ಗಮನಿಸುವಂಥದ್ದು ಫಸ್ಟ್ ರೌಂಡಲ್ಲಿ, ಯಾಕಂದರೆ ಸೆಪ್ಟೆಂಬರಲ್ಲಿ ಪ್ರಕ್ರಿಯೆ ಆರಂಭವಾಗುವಾಗ ಬರೀ ಮ್ಯಾನ್ಸ್ಕ್ರಿಪ್ಟ್ ನೋಡಿದಾಗ ಒಂದೆರಡನ್ನು ಡಿಲೀಟ್ ಮಾಡ್ತಾರೆ, ಎಲಿಮಿನೇಟ್ ಮಾಡೋದಂತ ನಾವು ಸರಳವಾಗಿ ಹೇಳೋದಿದ್ದರೆ. ನಂತರದ ಆಯ್ಕೆ ಪ್ರಕ್ರಿಯೆ ಬರುವಾಗ ನೀವು ಅದರ ಫೋಟೋ ಏನು ಮಾಡ್ತೀರಿ ಅದರ ಫೋಟೋಗಳು ಅಥವಾ ಡಿಜಿಟಲ್ ಫಾರ್ಮೆಟಲ್ಲಿ ಕಳಿಸಿಕೊಡ್ಬೇಕು. ಅಲ್ಲಿ ಒಂದಷ್ಟನ್ನು ಎಲಿಮಿನೇಟ್ ಮಾಡ್ತಾರೆ. ನಂತರದಕ್ಕೆ ಬರುವಾಗ ಮೂರನೇ ಆಯ್ಕೆ ಪ್ರಕ್ರಿಯೆ ಬರುವಾಗ ನೀವು ಅದರ ಒಂದು ಮಾದರಿ ಅಂತ, ಈಗ ನಾವು ಮಕ್ಕಳು ಶಾಲೆಯಲ್ಲಿ ಮಾಡೆಲ್ ಮಾಡಿ ಹೇಗೆ ಎಕ್ಸಿಬಿಟ್ ಮಾಡ್ತಾರೆ, ಆ ಮಾಡೆಲನ್ನು ಮಾಡಿ ಕೊಡಬೇಕು. ಅದನ್ನು ನೋಡಿ ಆ ಮೀಟಿಂಗಲ್ಲಿ ಒಂದಷ್ಟನ್ನು ಮತ್ತೆ ಎಲಿಮಿನೇಟ್ ಮಾಡ್ತಾರೆ ಬೇರೆ ಬೇರೆ ಇಲಾಖೆದಿರ್ಬೋದು ಅಥವಾ ಸರ್ಕಾರದಿರ್ಬೋದು. ಸೊ ಹಾಗಾಗಿ ಈ ರೀತಿಯ ಹಂತಗಳ ದಾಟಿ ಬರುತ್ತೆ. ಈ ರೀತಿಯ 4 ಹಂತಗಳಲ್ಲಿ ಕೇರಳ ಸರ್ಕಾರದ್ದು ಟ್ಯಾಬ್ಲೋ ಪಾಸ್ ಆಗಿದೆ. 4 ಹಂತಗಳಲ್ಲಿ ಪಾಸ್ ಆಗಿದೆ. ಸೊ ಅಲ್ಲಿ ಅವರು ಫೋಟೋ ಕಳಿಸ್ತಾರೆ, ಮ್ಯಾನ್ಸ್ಕ್ರಿಪ್ಟ್ ಕಳಿಸಿರ್ತಾರೆ, ಅದರ ಮಾಡೆಲ್ ಕಳಿಸ್ತಾರೆ. ಸೊ 5ನೇ ಸುತ್ತಿಗೆ ಆಗುವಾಗ ಅವರಿಗೆ ಪತ್ರ ಬರುತ್ತದೆ. ಇದರಲ್ಲಿ ನಾರಾಯಣ ಗುರುಗಳ ಮೂರ್ತಿ ಎದುರಲ್ಲಿ ಇರುವಂಥದ್ದು ಜಟಾಯು ಪಕ್ಷಿಯ ಏನು ಪಾರ್ಕ್ ಮತ್ತು ಅಲ್ಲಿಯ ಜನಶ್ರೀ ಸ್ತ್ರೀ ಸಂಘ ಅವರ ಕಾರ್ಯಕ್ರಮಗಳ ಬಗ್ಗೆ ಮತ್ತು ನಾರಾಯಣ ಗುರುಗಳನ್ನು ಉಲ್ಲೇಖ ಮಾಡಿರುವಂಥ ಟ್ಯಾಬ್ಲು. ನಾರಾಯಣ ಗುರುಗಳ ಮೂರ್ತಿಯನ್ನು ತೆಗೆಯಿರಿ, ತೆಗೆದು ಅಲ್ಲಿ ಯಾರೋ ಶಂಕರಾಚಾರ್ಯರ ಮೂರ್ತಿಯನ್ನು ಇಡಿ ಅಂತ ಇವರಿಗೆ ಪತ್ರ ಬರುತ್ತೆ. ಪತ್ರ ಬರೆದಾಗ ತಿರ್ಗಾ ಇವರು ಪತ್ರ ಬರೀತಾರೆ, ಇಲ್ಲ ನಾವು ನಮ್ಮ ನಿಲುವನ್ನು ಇದೆ, ನಾರಾಯಣ ಗುರುಗಳ ಏನು ಸ್ಟ್ಯಾಚ್ಯೂ ಇರಬೇಕು, ಅದರಲ್ಲಿ ಮೂರ್ತಿ ಇರಬೇಕು, ಅದರಿಂದ ನಾವು ಬದಲಾಗುವುದಿಲ್ಲ ಅಂತ ಬಾರಿ ಸ್ಪಷ್ಟವಾಗಿ ಪಿನರಾಯಿ ಸರ್ಕಾರ ಏನು ನಿಲುವಿಗೆ ಬದ್ಧ ಆಗುತ್ತೆ. ಈಗ ನಾನು ಕೇಳುವಂಥದ್ದು, ಒಂದು ವೇಳೆ ಹೌದು ಕೇಂದ್ರ ಸರ್ಕಾರ ಹೇಳಿದ್ದು, ರಕ್ಷಣಾ ಇಲಾಖೆ ಹೇಳಿದ್ದು, ರಕ್ಷಣಾ ಇಲಾಖೆ ಆಯ್ಕೆ ಸಮಿತಿ ಹೇಳಿದ್ದು, ಯಾಕಂತ ಹೇಳಿದ್ರೆ ಗಣರಾಜ್ಯೋತ್ಸವದ ಒಂದು ಪೆರೇಡ್ನಲ್ಲಿ ನಮ್ಮ ರಾಜ್ಯದ ಟ್ಯಾಬ್ಲೋ ಬರುತ್ತೆ, ಅವರು ಹೇಳಿದ ಸಣ್ಣ ಒಂದು ತಿದ್ದುಪಡಿಯನ್ನು ಮಾಡಿಕೊಂಡ್ರೆ ಇವರ ಟ್ಯಾಬ್ಲೋ ಆಯ್ಕೆ ಆಗಬಹುದಿತ್ತು. ಒಂದು ಪ್ರಶ್ನೆ, ಈ ಕಠಿಣವಾದ ನಿಲುವಿಗೆ ಪಿನರಾಯಿ ಸರ್ಕಾರ ಯಾಕೆ ನಿಂತಿತ್ತು ಅಂತ ನೋಡಿ. ಪಿನರಾಯಿ ಸರ್ಕಾರ ಯಾಕೆ ಅಲ್ಲಿ ಸಣ್ಣ ಆ ಒಂದು ತಿದ್ದುಪಡಿಯನ್ನು ಮಾಡಿಕೊಳ್ಳಿಲ್ಲ ನೋಡಿ. ಪಿನರಾಯಿ ಸರ್ಕಾರಕ್ಕೆ ಸ್ಪಷ್ಟವಾದ ನಿಲುವಿದೆ. ನಾರಾಯಣ್ ಗುರುಗಳ ಸಂದೇಶದ ಬಗ್ಗೆ, ನಾರಾಯಣ್ ಗುರುಗಳ ಸಾಧನೆಯ ಬಗ್ಗೆ, ಕೇರಳದ ಇಡೀ ಜನಸಮುದಾಯದ ಭಾವನೆಗಳ ಬಗ್ಗೆ ಸ್ಪಷ್ಟವಾದ ನಿಲುವು ಇದ್ದುದರಿಂದ ಬಹಳ ಪರಿಪಕ್ವವಾಗಿ, ಬಹಳ ವಸ್ತುನಿಷ್ಠವಾಗಿ ನಾರಾಯಣ್ ಗುರುಗಳ ಶಬ್ದ ಚಿತ್ರವನ್ನು ಸ್ಪಷ್ಟವಾಗಿ ಹೇಳಿತ್ತು. ಯಾವುದೇ ಹಿಂದೆ ಸರಿ ಇರಲಿಲ್ಲ. ಈಗ ಈ ಬಿಜೆಪಿ ಅವರು ಇದನ್ನು ಮರೆಮಾಚಲಿಕ್ಕೆ ಸಾಧ್ಯ ಇದೆಯಾ? ಈ ಸತ್ಯ ಸಂಗತಿಯನ್ನು ಮರೆಮಾಚಲಿಸ ಇಲ್ಲಿ ಯಾವುದು ಕಮ್ಯುನಿಸ್ಟ್ ಸರ್ಕಾರ ತಪ್ಪಾಗಿದೆ? ಸ್ಪಷ್ಟವಾಗಿ ಒಂದು ವೇಳೆ ಏನಾದ್ರೂ ಒಂದು ಕೇರಳ ಅವ್ರು ಹೇಳಿದ ಇವರು ಒಪ್ತಿದ್ರು, ಅದನ್ನೇ ದೊಡ್ಡ ರಾಜಕೀಯ ಮಾಡ್ತಿತ್ತು. ಶಬರಿಮಲೆ ಮಾಡಿದಾಗೆ, ಶಬರಿಮಲೆಯಲ್ಲಿ ಸುಪ್ರೀಂ ಕೋರ್ಟ್ ನ ತೀರ್ಪಿನನ್ನು ಜಾರಿ ಮಾಡುವಾಗ ಇವರು ಎಷ್ಟು ಗಲಾಟೆ ಮಾಡಿದ್ರು, ಏನೆಲ್ಲ ವಿವಾದ ಮಾಡಿದ್ರು, ಏನೆಲ್ಲ ರಾಜಕೀಯ ಮಾಡಿದ್ರು ಕೂಡ ಒಂದು ವೇಳೆ ಏನಾದ್ರೂ ಮಾಡ್ತಿದ್ರು ಅದಕ್ಕಿಂತಲೂ ದೊಡ್ಡ ರಾಜಕೀಯ ಮಾಡ್ತಿದ್ರು. ಆದ್ರೆ ಕಮ್ಯುನಿಸ್ಟ್ ಸರ್ಕಾರಕ್ಕೆ ಸ್ಪಷ್ಟವಾದ ನಾರಾಯಣ್ ಗುರುಗಳ ಬಗ್ಗೆ ಒಂದು ಸ್ಪಷ್ಟವಾದ ತಿಳುವಳಿಕೆ ಇದೆ, ಸ್ಪಷ್ಟವಾದ ಗೌರವವಿದೆ ಮತ್ತು ಸರಿಯಾದ ರೀತಿಯಲ್ಲಿ ಪ್ರಜಾಸತ್ತಾತ್ಮಕ ರೀತಿಯಲ್ಲಿ, ಕಾನೂನುಬದ್ಧ ರೀತಿಯಲ್ಲಿ, ಎಲ್ಲಾ ರೀತಿಯಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಶಬ್ದ ಚಿತ್ರವನ್ನು ಅಳವಡಿಸಬೇಕಂತ ದೃಢವಾದ ನಿಲುವಿನಿಂದ ಕಮ್ಯುನಿಸ್ಟ್ ಸರ್ಕಾರ ಹಿಂಜಾರಿಯಲಿಲ್ಲ. ಯಾವುದೇ ರೀತಿ ಹಿಂಜಾರಿಯಲಿಲ್ಲ ಕಮ್ಯುನಿಸ್ಟ್ ಸರ್ಕಾರ ಸ್ಪಷ್ಟವಾಗಿ. ಸೊ ಹಾಗಾದ್ರೆ ಕೇರಳ ಸರ್ಕಾರದ ನಿಲುವನ್ನು ಕೂಡ ನೀವು ಸಮರ್ಥನೆ ಮಾಡಿಕೊಳ್ತೀರಿ? ಖಂಡಿತ. ನೋಡಿ, ಇನ್ನೊಂದು ಹೇಳ್ತೇನೆ, ಕೇರಳ ಸರ್ಕಾರ ಅಂತ ಹೇಳಿದ್ರೆ ಅದು ಯಾರೋ ದುಡ್ಡಿದ್ದವ್ರು ದುಡ್ಡು ಹಾಕಿ ಮಾಡಿದ ಸರ್ಕಾರ ಅಲ್ಲ, ಕಮ್ಯುನಿಸ್ಟ್ ಸರ್ಕಾರ. ಎಂತೆಂತ ಹಿನ್ನೆಲೆ ಇದೆ ನೋಡ್ಬೇಕು ನೀವು. EMS ನಂಬೂದಿರಿಪಾಡು ಅಗರ್ಭ ಶ್ರೀಮಂತರು ಎಂತ ತ್ಯಾಗ ಮಾಡಿದ್ದಾರೆ, ಯಾವ ರೀತಿ ಮಾನವ ಕುಲವೃತ್ತಿ ಕೆಲಸ ಮಾಡಿ. ಒಂದು ಕಡೆ ಆದ್ರೆ AK ಗೋಪಾಲನ್ ಅಂತ ಇದ್ರು. AK ಗೋಪಾಲನ್ ದೇವಸ್ಥಾನದ ಎದುರು ದಲಿತ ಸಮುದಾಯಕ್ಕೆ ಹೊರಗೆ ಹೋಗ್ಲಿಕ್ಕೆ ಬಿಡದಂತ ಸಂದರ್ಭದಲ್ಲಿ ದೇವಸ್ಥಾನದ ಎದುರೇ ಚಳವಳಿ ಕಟ್ಟಿ ನಡೆದಂತ ದೊಡ್ಡ ನಾಯಕ. ಅವರ ತಲೆ ಹೊಡೆದಿದ್ರು.
ಒಂದು ನಾರಾಯಣ ಗುರುಕರ ತತ್ವ ಏನಿದೆ ನೋಡಿ, ಅದನ್ನು ಸಾಮಾಜಿಕವಾಗಿ ಬೇರೆ ಬೇರೆ ರೀತಿಯಲ್ಲಿ ಪ್ರತಿಧ್ವನಿಸಿದಂತ ನಾಯಕರಿದ್ರೆ ಕಮ್ಯುನಿಸ್ಟ್ ನಾಯಕರು. ಹೌದು ಹೌದು ಹೌದು. ಅದು ಅಚ್ಯುತಾನಂದನ್ ಇರಲಿ, ಪಿನರಾಯಿ ವಿಜಯ್, ಅವರೆಲ್ಲರೂ ಕೂಡ ಇವರ ಬ್ರಹ್ಮಶ್ರೀ ನಾರಾಯಣ ಗುರು ಅನುಯಾಯಿಗಳು. ಎ.ಕೆ. ಗೋಪಾಲನ್ ಕೂಡ ಈಡಿಗ ಸಮುದಾಯದವರು. ಎ.ಕೆ. ಗೋಪಾಲನ್ ಅವರು ಕಮ್ಯುನಿಸ್ಟ್ ಸರ್ಕಾರದ ರಾಷ್ಟ್ರ ಪಾರ್ಲಿಮೆಂಟ್ ವಿರೋಧ ಪಕ್ಷ ನಾಯಕರಾಗಿದ್ದರು. ಅಂದ್ರೆ ಪಾರ್ಲಿಮೆಂಟ್ ಭವನದ ಆವರಣದಲ್ಲಿ ಎ.ಕೆ. ಗೋಪಾಲನ್ ಅವರ ಪ್ರತಿಮೆ ಇದೆ. ಅಂತ ಪ್ರತಿಮೆ ಕೇರಳದ ಮಣ್ಣಿನಿಂದ ಬಂದವರು. ಅದು ಪಿನರಾಯಲ್ಲಿ, ಅಚ್ಯುತಾನಂದನ್, ಇವರೆಲ್ಲ ಕೇರಳದ ಮಣ್ಣಿನಿಂದ ಬಂದವರು. ಸೊ ಹಾಗಿದ್ರೆ ಈಗ ನಾನೀಗ ಮಾತುಕತೆ ಸಮಾಪನ ಮಾಡಬೇಕು. ಇದರಲ್ಲಿ ಯಾವುದೇ ಕೇರಳ ಸರ್ಕಾರದ ರಾಜ್ಯಕ್ಕೆ ಇಲ್ಲ ಅಂತ ಹೇಳಿ? ಇಲ್ಲ, ಖಂಡಿತ ಇಲ್ಲ. ಕೇರಳ ಸರ್ಕಾರ ಅಂತ ಕೊಳಕು ರಾಜ್ಯಕ್ಕೆ ಇಳಿಯುವುದಿಲ್ಲ. ಕಮ್ಯುನಿಸ್ಟರು ಕೂಡ ಮುಖ್ಯವಾಗಿ ಸಿಪಿಎಂ ಪಕ್ಷ, ಕಮ್ಯುನಿಸ್ಟ್ ಪಕ್ಷ ಕೊಳಕು ರಾಜಕೀಯದಲ್ಲಿ ಒಂದು ತಾತ್ಕಾಲಿಕ ಲಾಭ ಆಗ್ತದೆ ಅನ್ನೋ ಸುಳ್ಳಿನ ಕಂತೆಯಲ್ಲಿ ರಾಜಕೀಯ ಮಾಡುವುದಿಲ್ಲ. ನಮ್ದು ಏನಿದ್ರು ಸತ್ಯದ ಬುನಾದಿಯಲ್ಲಿ ರಾಜಕೀಯ ಮಾಡ್ತಾರೆ. ನಮ್ಮ ಅಭಿಪ್ರಾಯವನ್ನು ಯಾರೊಂದಿಗೂ ನೇರವಾಗಿ ನಿಷ್ಠುರವಾಗಿ ಹೇಳುವಂತ ನಮ್ಮಲ್ಲಿ ಸಿಪಿಎಂ ಪಕ್ಷದ ಕೇಂದ್ರ ಸಮಿತಿ ಒಬ್ಬ ಅಭಿಪ್ರಾಯ ಹೇಳಿದ್ರು, ಸಾಮಾನ್ಯ ಒಬ್ಬ ಪಕ್ಷದ ಕಾರ್ಯಕರ್ತ ಹೇಳಿದ್ರು, ಅದು ಒಂದೇ ರೀತಿ ಇರ್ತದೆ. ನಮ್ಮಲ್ಲಿ ಎರಡು ಧೋರಣೆ ಇಲ್ಲ. ನಮ್ಮ ಧೋರಣೆ ಸ್ಪಷ್ಟವಾಗಿ ಕರೆಕ್ಟ್ ಆಗಿ ಸತ್ಯದ ಬುನಾದಿಯ ಆಧಾರದಲ್ಲಿ ಇರ್ತದೆ. ಯಾವುದೇ ರೀತಿ ಜಾತಿ ಭೇದದ ಧರ್ಮ ಪಕ್ಷಪಾತಿಯಾಗಿ ನಮ್ದು ಇರುವುದಿಲ್ಲ. ಮಾನವ ಕುರಿತ ಒಳಿತಿಗಾಗಿ ಆ ರೀತಿ ಇರ್ತದೆ. ಯಾದವ್ ಶೆಟ್ಟರೆ, ಹಾಗಿದ್ರೆ ನಾರಾಯಣ ಗುರುಗಳ ಈ ಒಂದು ಏನು ಸ್ತಬ್ಧ ಚಿತ್ರದ ವಿವಾದಕ್ಕೆ ಏನು ಬಿಲ್ಲವ ಸಂಘಟನೆಗಳು ಹೇಳಿದ ಮಾತು, ನೀವು ದಿಲ್ಲಿಯಲ್ಲಿ ನಿರಾಕರಿಸಿದರೆ ನಾವು ನಮ್ಮ ಹಳ್ಳಿಯಲ್ಲಿ 100 ಸ್ತಬ್ಧ ಚಿತ್ರಗಳ ಮೆರವಣಿಗೆ ಮಾಡ್ತೇವೆ ಅಂತ. ಸೊ ಆ ಮೆರವಣಿಗೆಯಲ್ಲಿ ನೀವು ಕೂಡ ಭಾಗಿಯಾಗ್ತೀರಿ? ಖಂಡಿತ. ಥ್ಯಾಂಕ್ ಯು. ನಾನು ಈ ಒಂದು ಮಾತುಕತೆಯಲ್ಲಿ ಸಮಾಪನ ಮಾಡ್ತೇನೆ. ಈ ಒಂದು ಮಾತುಕತೆಯಲ್ಲಿ ಭಾಗಿಯಾದಂಥ ಯಾದವ್ ಶೆಟ್ಟಿ ಅವರು, ಸಿಪಿಎಂ ಪಕ್ಷದ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯದರ್ಶಿ ಅವರು, ನಾನು ಪ್ರೀತಿಪೂರ್ವಕ ಧನ್ಯವಾದಗಳು ಯಾದವ್ರೆ. ಈ ಒಂದು ಮಾತುಕತೆಯಲ್ಲಿ ಸಮಾಪನ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, SDM ಕಾಲೇಜು, ಉಜಿರೆ.